ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನಲ್ಲಿ ತೂಗುವ ಸೇತುವೆ ಅಂತಕ್ಕಂಥ ಒಂದು ವಿಶೇಷವಾದ ಮಾಹಿತಿಯನ್ನು ಮಾತಾಡ್ತಾ ಇದ್ದೇನೆ. ತೂಗುವ ಸೇತುವೆ ಅಂದರೆ ನಿಮಗೆ ಈ ಒಂದು ವಿಶೇಷವಾಗಿ ನಾವು ಚರ್ಚೆಯನ್ನು ಯಾಕೆ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಂದರೆ, ಇಲ್ಲಿನ ಒಂದು ಕೆಂತೂರಿನ ತೂಗುವ ಸೇತುವೆ ಲಡ್ಡು ಹಿಡಿದು ಸವಿತಾ ಬಂದಿದೆ ಮತ್ತು ಅಪಾಯದ ಕರಗಂಟೆಯನ್ನು ಬಾರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ತೂಗು ಸೇತುವೆ ಇದೀಗ ಅಪಾಯದ ಕರಗಂಟೆಯನ್ನು ಬಾರಿಸ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿನ ಒಂದು ಜನತೆ ಕೂಡ ಇದಕ್ಕೆ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಯಾಕೆ ಅಂತಂದರೆ ಈ ಒಂದು ಅಪಾಯ ಆಗುವ ಒಂದು ಮುನ್ಸೂಚನೆಯನ್ನು ಈ ಒಂದು ತೂಗು ಸೇತುವೆ ಕೊಡ್ತಾ ಇರೋದ್ರಿಂದ ಈ ಒಂದು ಕುರಿತಾದ ಒಂದು ಮಾಹಿತಿಯನ್ನು, ಈ ಒಂದು ಸ್ಟೋರಿಯನ್ನು ಕೂಡ ನಿಮಗೆ ತೋರಿಸ್ತೀವಿ. ಮತ್ತು ಈ ಒಂದು ತೂಗು ಸೇತುವೆ ಕುರಿತಾಗಿ ಚರ್ಚೆಗಳನ್ನು ಮಾಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಸ್ಟೋರಿಯನ್ನು ನೋಡ್ಕೊಂಡು ಬನ್ನಿ. ಈ ಊರಿಗೆ ಇರೋದು ಇದು ಒಂದೇ ದಾರಿ. ನಿತ್ಯ ಓಡಾಟ ಮಾಡಬೇಕಾದ್ರೆ ಕೆಂತೂರು ಜನತೆ ಬೇರೆ ಹಾದಿಯಂತೂ ಇಲ್ಲ. ಕೆಂತೂರಿನಿಂದ ಉಡುಪಿಗೆ ಅಥವಾ ಇತರ ನಗರದ ಕಡೆಗೆ ಸಂಚರಿಸುವುದಕ್ಕೆ ಈ ಸೇತುವೆ ದಾಟಿನೇ ಹೋಗಬೇಕು. ಈ ಭಾಗದ ಜನರಿಗೆ ಇರೋ ಸುಲಭ ಮಾರ್ಗವಿದು. ಸುಮಾರು ವರ್ಷಗಳ ಹಿಂದೆ ಈ ತೂಗು ಸೇತುವೆಗೆ ರಘುಪತಿ ಭಟ್ ಶಾಸಕರಾಗಿದ್ದ ಸಂದರ್ಭದಲ್ಲಿ 8 ಲಕ್ಷದಷ್ಟು ಈ ಸೇತುವೆಗೆ ಮಂಜೂರು ಮಾಡಿದ್ರು. ಆದ್ರೆ ಸದ್ಯ ತೂಗು ಸೇತುವೆ ಬಿದ್ದು ಹೋಗುವ ಹಂತ ತಲುಪಿದೆ. ತೂಗು ಸೇತುವೆ ಬಳಸಲಾದ ಕಬ್ಬಿಣದ ರೋಪ್ಗಳು ತುಕ್ಕು ಹಿಡಿದು ಮುರಿದು ಬಿದ್ದಿದೆ. ಸೇತುವೆ ಇಂದೋ ನಾಳೆಯೂ ನೆಲಕಚ್ಚುವ ಅಪಾಯ ಎದುರಿಸುತ್ತಿದೆ. ಕೆಂತೂರು ತೂಗು ಸೇತುವೆ ಉದ್ಯಾವರ ಗ್ರಾಮ ಪಂಚಾಯತ್ಗೆ ಸೇರಿದೆ. ಈ ತೂಗು ಸೇತುವೆ ಅಂದ್ರೆ ವೀಕೆಂಡ್ ಸಂಚಾರ ಮಾಡೋ ಮಂದಿಗೆ ಬಹು ಪ್ರಿಯವಾದ ತಾಣವೂ ಕೂಡ ಹೌದು. ನೂತನ ಮದುಮಕ್ಕಳ ಫೋಟೋಶೂಟ್ಗಳು ಕೂಡ ನಿರಂತರ ಇಲ್ಲಿ ನಡೆಯುತ್ತೆ. ಕ್ಯಾಮೆರಾ ಕಣ್ಣಿಗೂ ಸುಂದರ ದೃಶ್ಯಗಳು ಸೆರೆಯಾಗುವ ತಾಣ ಇದು. ಸಂಜೆ ಆದ್ರೆ ಕೆಂತೂರು ತೂಗು ಸೇತುವೆಯಲ್ಲಿ ನಡೆದಾಡಿಕೊಂಡು ಕಾಲ ಕಳೆದು ಖುಷಿ ಪಡೋದಕ್ಕೆ ನೂರಾರು ಜನ ಆಗಮಿಸುತ್ತಾರೆ. ನಮ್ಮ ಕೆಂತೂರಿನ ತೂಗು ಸೇತುವೆ ಏನಿದೆ, ಇದು ಸುಮಾರು 12 ವರ್ಷಗಳ ಹಿಂದೆ ಉಡುಪಿ ತಾಲೂಕಿನ ನಮ್ಮ ಅಲೆಯೂರು ಗ್ರಾಮ ಪಂಚಾಯತಿನ ವ್ಯಾಪ್ತಿಗೊಳಪಡುವಂಥ ಒಂದು ಪ್ರದೇಶದಲ್ಲಿದೆ. 12 ವರ್ಷಗಳ ಹಿಂದೆ ಅಂದಿನ ನಮ್ಮ ಗ್ರಾಮ ಪಂಚಾಯತ್ ಉಡುಪಿ ಕ್ಷೇತ್ರಕ್ಕೆ, ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡ್ತಿತ್ತು. ಅಂದಿನ ಶಾಸಕರ ಹಾಗೂ ಅಂದಿನ ಲೋಕಸಭಾ ಸದಸ್ಯರ ನಿಧಿಯಿಂದ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧೀನಕ್ಕೆ ಒಳಪಟ್ಟು ಈ ಒಂದು ತೂಗು ಸೇತುವೆ ನಿರ್ಮಾಣ ಆಗಿತ್ತು. ಪ್ರಾಯಶಃ ಇದು ಈ ತೂಗು ಸೇತುವೆ ಬದಲಿಗೆ ಅಂದೇ ಪೂರ್ಣ ಪ್ರಮಾಣದ ಒಂದು ಸೇತುವೆ ಆಗಿದ್ದರೆ ಹೆಚ್ಚಿನ ಜನರಿಗೆ ಉಪಯೋಗ ಆಗ್ತಿತ್ತೋ ಏನೋ ಅಂತ ಹೇಳೋದು ನನ್ನ ಭಾವನೆ. ಯಾಕೆ ಹೇಳಿದರೆ, ಕೇವಲ ಕಾಲ್ನಡಿಗೆಯಲ್ಲಿ ಮಾತ್ರ ಈ ತೂಗು ಸೇತುವೆಯಲ್ಲಿ ಹೋಗುವ ಒಂದು ಪರಿಸ್ಥಿತಿ ಅಂದು ಕೂಡ ಅದೇ ರೀತಿ ಇತ್ತು. ಒಂದು ದಿನದಲ್ಲಿ 8-10 ಜನ ಮಾತ್ರ ಈ ತೂಗು ಸೇತುವೆಯಿಂದ ಕೆಂತೂರು ಪ್ರದೇಶದಿಂದ ಮಣಿಪುರ ಪ್ರದೇಶಕ್ಕೆ ಹೋಗುವ ವ್ಯವಸ್ಥೆಗಾಗಿ ಈ ಒಂದು ತೂಗು ಸೇತುವೆ ನಿರ್ಮಾಣ ಆಗಿತ್ತು. ಅದರ ಉಪಯೋಗ ಪಡೆದಕ್ಕಿಂತ ಹೆಚ್ಚು ಪ್ರಚಾರ ಆ ಸಂದರ್ಭದಲ್ಲಿ ಅದರಲ್ಲಿ ಆಗಿತ್ತು. ಆದರೂ ಕೂಡ ಇವತ್ತು ಅದು ತುಂಬ ನಾದುರಸ್ತಿಯಲ್ಲಿದೆ. ಜನ ಹೋಗಲಿಕ್ಕೆ ಅಲ್ಲಿ ಹೆದರ್ತಾ ಇದ್ದಾರೆ. ಯಾವಾಗ ಅದು ಕಟ್ಟಾಗಿ ಬೀಳ್ತದೋ ಅಂತ ಹೇಳುವ ಭಾವನೆ ಜನರ ಭಾವನೆಯಲ್ಲಿ, ಮನಸ್ಸಿನಲ್ಲಿ ಇದೆ. ಈ ಗ್ರಾಮದ ಜನ ನಿತ್ಯ ಇದೇ ಮಾರ್ಗದಲ್ಲಿ ಸಂಚಾರ ಮಾಡುತ್ತಾರೆ. ಸದ್ಯ ತೂಗು ಸೇತುವೆ ಅಪಾಯದ ಕರೆಗಂಟೆ ಬಾರಿಸ್ತಾ ಇದೆ. ಜಿಲ್ಲಾಡಳಿತ ಈ ಕಡೆ ಗಮನ ಹರಿಸಬೇಕು ಅನ್ನುವುದು ಸ್ಥಳೀಯರ ಒತ್ತಾಯ. ಒಟ್ಟಿನಲ್ಲಿ ನದಿ ದಾಟುವುದಕ್ಕೆ ಇರೋ ಒಂದೇ ಒಂದು ಸಂಪರ್ಕ ಕಡಿತವಾದ್ರೆ ಊರಿನ ಜನತೆ ಮತ್ತೆ ದೋಣಿ ಸಂಚಾರ ಮೊರೆ ಹೋಗಬೇಕಿದೆ. ಇನ್ನಾದ್ರೂ ಈ ಸಮಸ್ಯೆಯ ಕಡೆಗೆ ಸಂಬಂಧಪಟ್ಟವರು ಗಮನ ನೀಡಬೇಕಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉದ್ಯಾವರ. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಈ ತೂಗು ಸೇತುವೆ ಈಗ ಅಪಾಯದ ಅಂಚಿನಲ್ಲಿದೆ. ಈ ಒಂದು ತೂಗು ಸೇತುವೆಯಿಂದ ಇಲ್ಲಿನ ಒಂದು ಸ್ಥಳೀಯರಾಗಿರ್ಬೋದು, ಇಲ್ಲಿನ ಗ್ರಾಮಸ್ಥರಾಗಿರ್ಬೋದು ಹಲವಾರು ರೀತಿಯ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಇದೊಂದು ಸೌಂದರ್ಯದ ಗಣಿಯಾಗಿರ್ತಕ್ಕಂಥ ಈ ಒಂದು ಪ್ರದೇಶ, ಈ ಒಂದು ತೂಗು ಸೇತುವೆ ಅಂತಕ್ಕಂಥದ್ದು ಈಗ ಫೋಟೋಗ್ರಾಫರ್ಸ್ಗಳಿಗೂ ಕೂಡ ಒಂದು ಬರೋದಕ್ಕೆ ಹೆದರಿಕೆ ಆಗುವಂಥ ಒಂದು ಸಮಸ್ಯೆಗಳು ಎದುರಾಗಿದೆ. ಇದನ್ನೆಲ್ಲ ನೋಡಿದಾಗ ಇದನ್ನು ಸರಿ ಮಾಡುವವರು ಯಾರು, ಇಲ್ಲಿನ ಸಮಸ್ಯೆಗಳನ್ನು ಯಾರು ಮುಕ್ತಿಯನ್ನು ಕೊಡಬೇಕು, ಈ ಸಮಸ್ಯೆಗಳಿಗೆ
ಇದೆಲ್ಲದರ ಕುರಿತು ನಾನು ಚರ್ಚಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳು ಬಂದಿದ್ದಾರೆ. ಒಬ್ಬರು ಹನೀಫ್ ಮಣಿಪುರ ಅಂತ, ಇವರು ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಸ್ವಾಗತ ಸರ್. ನಮಸ್ತೆ. ಮತ್ತು ಇನ್ನೊಬ್ಬರು ನಾಗರಾಜ್ ಭಟ್ ಕೆಂತೂರು ಅಂತ, ಇವರು JDS ಮುಖಂಡರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಈಗಾಗಲೇ ನೋಡಿರೋ ಹಾಗೆ, ಈ ಸ್ಟೋರಿಯಲ್ಲಿ ನೋಡಿರೋ ಹಾಗೆ, ಇದು ಅಲೆಯೂರು ಗ್ರಾಮ ಪಂಚಾಯತಿಗೆ ಸೇರಿದಂಥ ಒಂದು ತೂಗು ಸೇತುವೆ. ನೀವು ನೋಡ್ತಾ ಇರೋ ಹಾಗೆ ಈ ಒಂದು ತೂಗು ಸೇತುವೆಯ ಪ್ರದೇಶಗಳು ಹೇಗಿದೆ ಮತ್ತು ಇಲ್ಲೊಂದು ಪರಿಸರ ಫೋಟೋಗ್ರಾಫರ್ಸ್ಗೆ ಯೋಗ್ಯವಾದಂಥ ಒಂದು ಪರಿಸರ ಅಂತ ಕೇಳ್ಪಟ್ಟಿರುವಂಥದ್ದು. ಫೋಟೋಗ್ರಾಫರ್ಸ್ಗಳು ಈ ವೀಕೆಂಡ್ನಲ್ಲಿ ಬರ್ತಾರೆ. ಮತ್ತು ಹಾಗೆ ನೋಡೋದಾದರೆ ಇದೊಂದು ಸೌಂದರ್ಯದ ಗಣಿ ಅಂತ ಕೇಳ್ಪಟ್ಟಿರುವಂಥದ್ದು. ಇಲ್ಲಿ ನೋಡಿದಾಗಲೂ ಕೂಡ ಅದೇ ಅನ್ನಿಸ್ತದೆ, ಸೌಂದರ್ಯದ ಗಣಿಯೇ ಇದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸೌಂದರ್ಯ ಗಣಿ ಹೌದು. ಮೊದಲು ಈ ಕಾಮಗಾರಿ ನಡೆಯುವಾಗ, ಕಾಮಗಾರಿ ನಡೆದು ಆ ಕಾಲ, ಅದು ಯಾವುದು ಆ ದಿವಸ 2004ರಲ್ಲಿ ಏನಾಗಿದೆ ಅದು ತೂಗು ಸೇತುವೆ, ಆವತ್ತಿಗೆ ಒಳ್ಳೆ ಚಂದವೇ ಇತ್ತು. ಅದು ನಮ್ಮ ಶಾಸಕರಾದ ರಘುಪತಿ ಭಟ್ರವರು ಆಗ ಶಾಸಕರಾಗಿದ್ದರು. ಆಗ ಉಡುಪಿ ವಿಧಾನಸಭಾ ಕ್ಷೇತ್ರ ಆಗಿತ್ತು. ಈಗ ನಮ್ಮದು ಕೆಂತೂರು ಕಾಪು ವಿಧಾನಸಭಾ ಕ್ಷೇತ್ರ ಆಗಿದೆ, ಮಾರ್ಪಟ್ಟಿದೆ. ಆದ್ದರಿಂದ ಆ ಇದರಲ್ಲಿ ಆ ಸಮಯದಲ್ಲಿ ಅವರು ಈ ತೂಗು ಸೇತುವೆಯನ್ನು ಸುಳ್ಯದ, ಅಂದರೆ ಪುತ್ತೂರು ಸುಳ್ಯದವರಾದ ಗಿರೀಶ್ ಭಾರದ್ವಾಜ್ ಅವರು ನಿರ್ಮಿಸಿದರು. ಆಗ ಚಂದವೇ ಇತ್ತು, ನೀವು ಹೇಳಿದಾಗೆ ಸೌಂದರ್ಯ ಗಣಿಯೇ ಆಗಿತ್ತು, ಎಲ್ಲ ಬರ್ತಿದ್ರು. ಈಗ ಏನಾಗಿದೆ, ಸುಮಾರು ಈಗ ನಾದುರಸ್ತೆಯಲ್ಲಿದೆ. ಈಗ ಜನರು ಓಡಾಟ ಮಾಡಲಿಕ್ಕೂ ಹೆದರ್ತಾರೆ. ಯಾವಾಗ ಎಷ್ಟು ಹೊತ್ತು ನಾವು ಜೀವ ಬಿಡ್ತೇವೆ ಎಂಬ ಒಂದು ಅಪಾಯದ ಕರೆಗಂಟೆ ಬಾರಿಸ್ತಾ ಇದೆ. ಆದ್ದರಿಂದ ಅದಕ್ಕೆ ಸೂಕ್ತವಾಗಿ ಜಿಲ್ಲಾಡಳಿತ ಇತ್ತ ಗಮನ ಹರಿಸಬೇಕು. ಒಂದನೇದಾಗಿ ಇದರಿಂದ ಈ ಹಿಂದೆ ಎಷ್ಟೋ ಜೀವಗಳು ಹೋಗಿದೆ. ತೂಗು ಸೇತುವೆ ಬರ್ತಾರೆ, ಜೀವಹಾನಿಯಾಗಿದೆ. ಅಲ್ಲಿಂದವರು ಅಂದರೆ ಡ್ರೈವಿಂಗ್ ಅದು ಮಾಡಿಕೊಂಡು ಅಪಾಯ ಎಷ್ಟೋ ಪ್ರಾಣಹಾನಿ ಆಗಿದೆ. ಅಷ್ಟೆಲ್ಲ ಒಂದು ಪ್ರಾಣಹಾನಿಗಳಾದರೂ ಅದರ ಬಗ್ಗೆ ಯಾವುದೇ ಒಂದು ಕ್ರಮಗಳನ್ನು ಇದು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತವೇ ಸ್ವಲ್ಪ ಈಗೆಲ್ಲ ಬರ್ತಾರೆ, ಪೊಲೀಸ್ ಇಲಾಖೆಯವರು ಆಗ ಬರ್ತಾರೆ, ಅವರಿಗೂ ಗೊತ್ತುಂಟು ಇದು ಅಪಾಯ ಅಂಚಿನಲ್ಲಿದೆ, ಇಲ್ಲಿ ಬರ್ತಾರೆ. ಅದಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲ. ಜಿಲ್ಲಾಡಳಿತ ಅಥವಾ ಅಲ್ಲದಿದ್ದರೂ ಸ್ಥಳೀಯ ಸಂಸ್ಥೆ ಅದ ಗ್ರಾಮ ಪಂಚಾಯತ್ ಸ್ಪಂದಿಸಬೇಕು. ಆಗ ಅದು ಅವರಿಗೆ ಬಿಟ್ಟ ವಿಚಾರ. ಆದರೆ ಅವರು ಈಚೆ ಗಮನ, ನಾವು ಎಷ್ಟೋ ಗ್ರಾಮ ಸಭೆಗಳಲ್ಲಿ ಅದನ್ನು ಒತ್ತಾಯ ಮಾಡಿದ್ದೇವೆ, ಹೀಗೆ ಇದೆ. ಮತ್ತು ಅಲ್ಲಿ ಶೂಟಿಂಗ್ ನಡೀತದೆ. ಎರಡನೇದಾಗಿ ಈ ಟೆಲಿಫಿಲ್ಮ್ಗಳು, TV ಧಾರಾವಾಹಿಗಳು ಎಲ್ಲ ತಗೊಳ್ಳೋದು. ಅದು ಆಗ ಏನು ಅದಕ್ಕೆ ಭದ್ರತೆ ಉಂಟಾ ಇಲ್ವೋ ನೋಡೋದಿಲ್ಲ ಅವರು. ಏನಂದರೆ ಅದು ಜನರು ನಡೆದಾಡುವ ದಾರಿ ತೂಗು ಸೇತುವೆ ಅಂತ ಹೇಳಿ, ವೆಹಿಕಲ್ ಹೋಗುವಂಥ ದಾರಿಗಳಲ್ಲ ಅದು. ಸಾಮಾನ್ಯವಾಗಿ ಅದರಲ್ಲಿ ವೆಹಿಕಲ್ಲೂ ತೊಗೊಂಡು ಹೋಗ್ತಾರೆ, ಸ್ಕೂಟ್ರ್ ಆಗಲಿ. ಘನವಾಹನ ಹೋಗೋದಿಲ್ಲ ಅಲ್ಲಿ, ಘನವಾಹನ ಹೋಗಲಿಕ್ಕೆ ಅದು ಅಷ್ಟು ಸ್ಥಳಾವಕಾಶ ಇಲ್ಲ. ಆದ್ದರಿಂದ ವೆಹಿಕಲೆಲ್ಲ ಸೈಕಲಲ್ಲಿ ಆಗಲಿ ಹೋಗ್ತಾರೆ. ಸೈಕಲಲ್ಲಿ ಆಗುವಾಗಲೂ ಅಪಾಯ ಆದರೆ ಯಾರು ಅದಕ್ಕೆ ಹೊಣೆ? ಆಗ ಜಿಲ್ಲಾಡಳಿತವೇ ಹೊಣೆ ಅಲ್ಲ, ಎಲ್ಲ ನಮ್ಮ ಇದು ಅದು ಗಮನ ಹರಿಸ್ಬೇಕು ನಾವು. ಮತ್ತು ಇನ್ನೊಂದೇನು ಅಂತಂದರೆ, ಇದರ ಒಂದು ಇತಿಹಾಸವನ್ನು ಕೆದಕ್ತಾ ಹೋದರೆ ಇಲ್ಲಿ ರಘುಪತಿ ಭಟ್ರವರು ಈ ಒಂದು ಕಾಮಗಾರಿಗೆ ಪ್ರಮುಖವಾದ ಕಾರಣ ಅಂತ ಹೇಳ್ತಾರೆ. ಅದರ ಮಧ್ಯೆ ಮನೋರಮಾ ಮಧ್ವರಾಜ್ ಅವರು ಕೂಡ ಇದಕ್ಕೆ ಕಾರಣಗಳು ಅಂತ ಕೆಲವು ಕನ್ಫ್ಯೂಷನ್ಗಳಿದೆ. ಇದಕ್ಕೆ ಯಾವ ರೀತಿಯಾದ ಒಂದು ಕನ್ಕ್ಲೂಷನ್ಗಳನ್ನು ನೋಡಿ, ಆಗ ಇದ್ದದ್ದು ನಮ್ಮ ಅದು ಸಹ ಈ ಕಡೆ ಉಂಟಲ್ಲ ಮಣಿಪುರ, ನಮ್ಮದು ಸಹ MLA ಬರ್ತಾ ಇದ್ದದ್ದು ವಿಧಾನಸಭಾ ಕ್ಷೇತ್ರ ಉಡುಪಿ. ಆಗ ಸ್ಥಳೀಯ ಶಾಸಕರು ಆಗ ರಘುಪತಿ ಭಟ್ರೆ ಆಗಿದ್ದರು. ಆಗ MP ಆಗಿದ್ದವರು ಮನೋರಮಾ ಮಧ್ವರಾಜ್. ಹಾಗಾಗಿ ಅವರ ಈ ಇಬ್ಬರದ್ದು ಇದರಲ್ಲಿ ಸಹಕಾರದಲ್ಲಿ ಅದು ಆಗಿರಬೇಕು ನನ್ನ ಪ್ರಕಾರ. ಅವರದ್ದು ಕೊಡುಗೆ ಇರ್ಬೋದು, ಇವರದ್ದು ಹೆಚ್ಚಿನ ಕೊಡುಗೆ ಇದೆ ರಘುಪತಿ ಭಟ್ರದ್ದು. ಆದರೂ ಸಹ ಈಗಿನ ಶಾಸಕರು ಸಹ ರಘುಪತಿ ಭಟ್ರೆ ಎಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ, ಹಾಗೂ ಅದೀಗ ಅದನ್ನು ಕೈಜಾರಿ ಕಾಪು ವಿಧಾನಸಭಾ ಕ್ಷೇತ್ರ ಬಂದಿದೆ. ಹಾಗಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಈಗಿನ ಶಾಸಕರು ಅದನ್ನು ಮುತುವರ್ಜಿ ವಹಿಸ್ಕೊಂಡು ಜಿಲ್ಲಾಡಳಿತಕ್ಕಾಗಲಿ ಅದು ಸಂಬಂಧಪಟ್ಟ ಇಲಾಖೆಗಾಗಲಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸಂಪರ್ಕ ಆಗುವ ರೀತಿಯಲ್ಲಿ ಬಳಸ್ಕೊಂಡು ಅವರನ್ನು ಸೂಕ್ತವಾಗಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಯಾರು ಕೃಷ್ಣರವರ ಅಲ್ಲಿಯ ಸ್ಥಳೀಯ ಕೃಷ್ಣ ಜತ್ತನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಕೆಂತೂರು ಭಾಗದಲ್ಲಿ ಅವರು ಜಾಸ್ತಿ ಮುತುವರ್ಜಿ ವಹಿಸ್ಕೊಳ್ಬೇಕು. ಅಂದರೆ ಅವರ ಆ ಪಕ್ಕದಲ್ಲೇ ಹೋಗೋದು ಅದು ಅವರಿಗೆ ಜಾಸ್ತಿ ಸೀಮಿತ. ಮಣಿಪುರದಿಂದ ಕೆಂತೂರು ಆಗ ಮುಂಚಿನ ದಿನಗಳಲ್ಲಿ ತುಂಬ ಈ ಹೈನುಗಾರಿಕೆ ಎಲ್ಲ ಹಾಲು ತರುವಾಗೆಲ್ಲ ಮಣಿಪುರಕ್ಕೆ ಬರ್ತಾ ಇದ್ದದ್ದು. ಈಗ ಕೆಂತೂರಲ್ಲಿ ಡೈರಿ ಆಗಿದೆ, ಆದರೂ ಸಹ ಅದು ಉಪಯೋಗ ಜಾಸ್ತಿ ಮಣಿಪುರಕ್ಕೆ ಎಲ್ಲ ಬರೋದು. ಹಾಗಾಗಿ ಅಲ್ಲಿಯ ಜನಪ್ರತಿನಿಧಿ ಯಾರಿದ್ದಾರೆ ಅದನ್ನು ಅವರು ನಮ್ಮ ಶಾಸಕರಿಗೆ ತಿಳಿಸಿ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮುಂದಿಸ್ಕೊಂಡು ಹೋಗ್ಬೇಕಂತ ನನ್ನ ಅಭಿಪ್ರಾಯ.
ಎಸ್, ಇಲ್ಲಿನ ಒಂದು ಈ ಒಂದು ಸೇತುವೆ ಅವನತಿಯ ಹಂತವನ್ನು ತಲುಪ್ತಾ ಇದೆ. ಆದರೆ ಹಲವಾರು ಜನರಿಗೆ ಇದರಿಂದ ಉಪಯೋಗಗಳಾಗುತ್ತೆ. ಹಾಗೆ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಒಂದು ಸೇತುವೆ ಅಲ್ಲಿನ ಒಂದು ಗ್ರಾಮಸ್ಥರಿಗಾಗಿರ್ಬೋದು, ಸ್ಥಳೀಯರಿಗಾಗಿರ್ಬೋದು ಹೆಲ್ಪ್ಫುಲ್ ಆಗಿದೆ, ಉಪಯೋಗಗಳು ಎಷ್ಟು ಜನರಿಗೆ ಆಗಿದೆ? ಈಗ ಗ್ರಾಮಸ್ಥರಿಗೂ ಅನುಕೂಲವಾಗಿದೆ, ಅಲ್ಲಿ ಇದು ಮಣಿಪುರದ ಗ್ರಾಮಸ್ಥರಿಗೂ ಆಗಿದೆ, ಕೆಂಪತೂರು ಗ್ರಾಮಸ್ಥರಿಗೂ ಆಗಿದೆ. ಅಂದರೆ ಅದು ಆಚೆ ಈಚೆ ಹೋಗುವ ಒಂದೇ ಕೊಂಡಿ ಆದ್ದರಿಂದ ಅದು ಆಗಿದೆ. ಹಾಗಾಗಿ ಮತ್ತೆ ಇನ್ನೊಂದು ಏನಂದರೆ ವೀಕ್ಷಕರಿಗೂ ಸಹ ಯಾರು ಪ್ರವಾಸಿಗರು ಬರ್ತಾರೆ. ಈಗ ನೋಡಿ, ವೀಕೆಂಡ್ ಬರುವಾಗ ಶನಿವಾರ, ವೀಕೆಂಡ್ ಅಂದರೆ ಶನಿವಾರ ಮತ್ತು ಭಾನುವಾರ, ಈ ಭಾನುವಾರ ಪ್ರಾರಂಭದ ದಿನ, ವೀಕೆಂಡ್ ಶನಿವಾರ, ಆ ಮಧ್ಯದಲ್ಲಿ ಕಾಲೇಜ್ ಹುಡುಗರಾಗಲಿ ಮತ್ತು ಬೇರೆ ಬೇರೆ ಎಲ್ಲ ಕೇಳ್ಕೊಂಡು ನನ್ನ ಹತ್ರ ಎಷ್ಟು ಜನಗಳು ಇಲ್ಲಿ ಎಲ್ಲಿಯಪ್ಪ, ನಾನು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಇದು ಎಲ್ಲಿಯಪ್ಪ, ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ತೂಗು ಸೇತುವೆ ಅಂದರೆ ಕೆಲವರು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ತಾರೆ, ಇದು ಎಲ್ಲಿ ಅಂದರೆ ಇಂಥವಲ್ಲಿ ಇಲ್ಲಿ ಅಷ್ಟು ಅಣೆಕಟ್ಟು ಹಾಕಿದೆ ಇದರಲ್ಲಿ ಹೋಗ್ತಾರೆ. ಅಂದರೂ ಎಲ್ಲರಿಗೂ ಉಪಯೋಗ ಉಂಟು, ಆದರೆ ಸಮರ್ಪಕವಾಗಿ ಅದನ್ನು ಮೈಂಟೆನೆನ್ಸ್ ಮಾಡಬೇಕು. ಯಾವುದು ಜಿಲ್ಲಾಡಳಿತ ಆಗಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಆಗಲಿ ಅದನ್ನು ಮಾಡಬೇಕಂದ್ರೆ ನಮ್ಮ ಅಲ್ಲ, ಅವ್ರು ಯಾಕೆ ಇದುವರೆಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ಯಾಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ, ಅಥವಾ ಯಾಕೆ ಅವ್ರ ಮನಸ್ಸುಗಳನ್ನು ಮಾಡ್ತಾ ಇಲ್ಲ, ಯಾಕೆ ನಿರ್ಲಕ್ಷಿಸ್ತಾ ಇದ್ದಾರೆ? ಹಾಗಾದರೆ ನಿರ್ಲಕ್ಷಿಸಲಿಕ್ಕೆ ಕಾರಣ ಇನ್ನು ಏನೋ ಹೋಗ್ತಾ ಬಂದಿದೆ. ನೀವು ಹೇಳಿದಾಗೆ ಅವನತಿಯಲ್ಲಿ ನಾದು ರಸ್ತೆಯಲ್ಲಿ ಇದೆ, ಅದು ಕಿಣಿಯರು ಹೇಳಿದರು, ಅದು ನಾದು ರಸ್ತೆಯಲ್ಲಿದೆ, ಕರೆಕ್ಟ್, ಅದು ಒಪ್ಪುವ. ಹಾಗಾಗಿ ಅದು ಇನ್ನು ಮಾಮೂಲು ಬ್ರಿಡ್ಜನ್ನು ಮಾಡುವ ಪ್ರಸ್ತಾವನೆಯೂ ಇದೆ. ದೊಡ್ಡದು ನಮ್ಮ ಬ್ರಿಡ್ಜ್, ಈಗ ಅದನ್ನು ಕಾಂಕ್ರೀಟೀಕರಣ ಬ್ರಿಡ್ಜ್ಗಳನ್ನು ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ ಎಂದು ಹೇಳ್ತಾರೆ, ಹೋಗಿದೆ. ಕಾಪು ವಿಧಾನಸಭಾ ಕ್ಷೇತ್ರ ಶಾಸಕರು ಇರುವಾಗ ಮಾಜಿ ಶಾಸಕರಾದ ವಿನಯ್ ಕುಮಾರ್ ಸೊರಕೆ ಅವರು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ನಾವು ಸ್ಥಳೀಯವಾಗಿ ನಾವು ಕೊಟ್ಟಿದ್ದೇವೆ. ಯಾಕಂದರೆ ನಮಗೆ ಕಾಯಮಾಗಿ ಇರುವ ಸೇತುವೆ ಬೇಕು ವಿನಃ ಇಂಥ ಅಪಾಯಕಾರಿಗೆ ಮೈಂಟೆನೆನ್ಸ್ ಇದ್ದರೆ ಪರವಾಗಿಲ್ಲ. ಈಗ ಕೆಲವು ಕಡೆಯಲ್ಲಿ ಗಿರೀಶ್ ಭಾರದ್ವಾಜ್ ಅವರು ಇಲ್ಲಿ ಮಾಡಿದ್ದಾರೆ, ಪುತ್ತೂರಿನಲ್ಲಿ, ಸುಳ್ಯದಲ್ಲಿ, ಅಲ್ಲೆಲ್ಲ ಮಾಡಿದ್ದಾರೆ, ಅಲ್ಲಿ ಮೈಂಟೆನೆನ್ಸ್ ಇದೆ. ಅವರು ಆಗ ಮಾಡುವಾಗ ಅದಕ್ಕೆಲ್ಲ ಇದು ಮಾಡಿದ್ದಾರೆ. ಆಗ ಅಂತ ಮೈಂಟೆನೆನ್ಸ್ ಇದ್ದು ಕಟ್ಟಿದ್ದು ನಾವು ಏನಪ್ಪ ಇದು ಒಳ್ಳೆ ದುರಸ್ತಿಯಲ್ಲಿದೆ ಹೋಗ್ಬೋದು. ಇದಕ್ಕೆ ಏನಂದರೆ ಮೈಂಟೆನೆನ್ಸ್ ಮುಖ್ಯ ಯಾವುದಾದ್ರೂ ಸಹ. ಅಂದರೆ ಯಾವ ರೀತಿಯಲ್ಲಿ ಮೇಂಟೆನೆನ್ಸ್ಗಳನ್ನು ಮಾಡ್ಬೋದು ನಿಮ್ಮ ಪ್ರಕಾರ ಹೇಳೋದು? ಮೈಂಟೆನೆನ್ಸ್ಗಳಂದರೆ ಒಂದು ಅಲ್ಲಿ ಯಾವುದೇ ಒಂದು ಧಾರಾವಾಹಿ ಶೂಟಿಂಗ್ ಟೆಲಿಫಿಲ್ಮ್ಗಳು ಅಥವಾ ಏನಾದರೂ ಒಂದು ಶೂಟಿಂಗ್ಗಳಾದ ಈ ಸಿನಿಮೆ ಇದು ಸಹ ಆಗಿದೆ ಅಲ್ಲಿ. ನಮ್ಮ ಇವರು ಯಾರು ಅವ್ರದ್ದೇನೋ ಆಗಿದೆ ಅಂತ ಹೇಳ್ತಾರೆ, ಯಾರು ನಮ್ಮ ರಕ್ಷಿತ್ ಶೆಟ್ಟಿ ಅವರು ಏನೋ ಒಂದು ಆಗ ಮಾಡಿದ್ದಾರೆ ಅವರು. ಆಗ ಅಂಥ ಚಿತ್ರೀಕರಣ ಮಾಡೋದ್ರಲ್ಲಿ ಒಂದು ಅದಕ್ಕೆ ಭದ್ರತೆಯಾಗಿ ಸೆಕ್ಯೂರಿಟಿಯವರನ್ನು ನೇಮಕ ಮಾಡೋದು ಒಳ್ಳೆಯದು. ಯಾಕಂದರೆ ಅವರು ಏನು ಹಾನಿ ಮಾಡ್ತಾರೆ ನಾವು ನೋಡಿ, ಒಂದು ಯಾವುದೇ ಒಂದು ಇದೇ ಆಗಲಿ ಸಮಾರಂಭಗಳಲ್ಲಿ, ನಾವು ಒಂದು ಕಡೆ ಸಮಾರಂಭಕ್ಕೆ ಹೋಗ್ತೇವೆ, ಅಲ್ಲಿ ನಾವು ಏನು ಉಂಟು ಏನಿಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ತೇವೆ. ಹಾಗೆ ಇದು ಏನು ಅಪಾಯ ಅಂಚಿನಲ್ಲಿ ಇದೀಗ ರೈಲ್ವೇ ಹೋಗೋದಾದರೂ ಸಹ ಹಳಿಗಳು ಏನಿದೆ ಫಸ್ಟಿಗೆ ನೋಡ್ಕೊಳ್ತಾರೆ, ಏನು ಎಲ್ಲೆಲ್ಲಿ ಬೇರ್ಪಡೆ ಆಗಿದೆ ಹಳಿಗಳು. ಅದೇ ಟೈಪಿನಲ್ಲಿ ಇದು ಏನಾಗಿದೆ, ಇದು ಸಹ ಒಂದು ಹಳಿಯಾಗೆ ರೈಲ್ವೆ ಏನು ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತಲ್ಲ, ಅದೆಲ್ಲ ಬೋಲ್ಟಲ್ಲಿ ಮಾಡಿದ್ದು ಇದು ಮಾಡಿದ್ದು ಅದರಲ್ಲಿ ಹಾಗೆ ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಏನು ಅಪಾಯಕಾರಿ ಗಂಟೆ ಬಾರಿಸ್ತದ ಎಂಬ ಒಂದು ಅದು ಏನು ಸ್ಥಳೀಯ ಸಂಸ್ಥೆ ಅಥವಾ ಜಿಲ್ಲಾಡಳಿತಕ್ಕೆ ನಾವು ಈ ಬಗೆಗೆ ಗ್ರಾಮ ಸಭೆಯಲ್ಲೆಲ್ಲ ನಾವು ಇಟ್ಟಿದ್ದೇವೆ, ಇಂಥದ್ದು ಇದು ಆಗಿದೆ, ನಾನು ದುರಸ್ತಿಯಲ್ಲಿದೆ, ಏನಾದರೂ ಇದು ಮುಂದಿನ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇನ್ನು ಶಾಶ್ವತ ಇದು ಕಾಯಂ ಬ್ರಿಡ್ಜಿಗೆ ಅಂದರೆ ಕಾಂಕ್ರೀಟೀಕರಣ ಬ್ರಿಡ್ಜಿಗೆ ನಾವು ಪ್ರಸ್ತಾವನೆ ಇಡುವ ಅಂದರೆ ಆದರೂ ಅದಕ್ಕೆ ಆ ಬಗ್ಗೆ ಇದನ್ನು ಈಗ ದುರಸ್ತಿ ಮಾಡಬೇಕಾದ್ದು ಆದ್ಯತಾ ಕರ್ತವ್ಯ. ನಮ್ಮ ನಾಗರಿಕರು ಹೇಳುವುದು ಅಷ್ಟೇ, ಅಲ್ಲಿಯ ಗ್ರಾಮಸ್ಥರು ನಾವೆಲ್ಲ ಆಗಿ. ಮತ್ತು ಇದೊಂದು ಅವನತಿ ಹಂತದಲ್ಲಿದೆ. ಮತ್ತು ಈ ತೂಗು ಸೇತುವೆಯನ್ನು ಮೇಲ್ನೋಟಕ್ಕೆ ನೋಡಿದಾಗ ತುಂಬ ಸುಂದರವಾಗಿ ಕಾಣುತ್ತೆ, ಆದರೆ ಒಳಗಡೆಯಿಂದ ಕಣ್ಣಾಯಿಸಿದಾಗ ಗೊತ್ತಾಗುತ್ತೆ ಅದೆಷ್ಟು ತುಕ್ಕು ಹಿಡಿದಿದೆ, ಅದೆಷ್ಟು ಬೊಡ್ಡಾಗಿದೆ, ಅದೆಷ್ಟು ಸವಿತಾ ಇದೆ ಅಂತಕ್ಕಂಥದ್ದು ಒಳಗಡೆಯಿಂದ ಕೆಳಗಡೆಯಿಂದ ಎಲ್ಲ ಕಬ್ಬಿಣವನ್ನು ನೋಡಿದಾಗ ಗೊತ್ತಾಗುತ್ತೆ. ಹಾಗಾದರೆ ಈ ಒಂದು ಸಮಸ್ಯೆಗಳಾಗಿದೆ, ಈ ಕುರಿತಾಗಿ ನೀವು ಮನವಿಗಳನ್ನು ಮಾಡಲಿಲ್ವ ಸಂಬಂಧಪಟ್ಟ ಅಧಿಕಾರಿಗಳಿಗೆ? ಅದೇ ನಾವು ಮನವಿ ಮಾಡೋದಾದ್ರೆ ಯಾರಿಗೆ ಅಂದರೆ ಅವರು ಅಧಿಕಾರಿಗಳು ಬಂದು ಅದನ್ನೆಲ್ಲ ಅದು ಬರಲಿ, ಅದು ನಾವು ಮನವಿ ಮಾಡುವುದಂದ್ರೆ ಗ್ರಾಮ ಪಂಚಾಯತ್ ಜಿಲ್ಲಾಡಳಿತಕ್ಕೆ ಅವರೆಲ್ಲ ನೋಡಿ ಹೋಗ್ತಾರೆ ಒಮ್ಮೆ. ಮತ್ತೆ ಎಂಥದ್ದು ಅವರ ತಾಂತ್ರಿಕ ತಜ್ಞರನ್ನು ಕರೆದು ಅದರ ಬಗ್ಗೆ ಇಂಜಿನಿಯರನ್ನು ಕರೆದು ಅದನ್ನು ಇದು ಮಾಡಬೇಕು, ಅವ್ರದ್ದು ಕರ್ತವ್ಯ ಮಾಡುವುದಿಲ್ಲ, ನಾವೇನು ಮಾಡಲಿಕ್ಕಾಗೋದಿಲ್ಲ. ನಾವು ಪುನಃ ಅದು ಇನ್ನೂ ನೋಡಬೇಕು, ಅದಕ್ಕೆ ಇನ್ನು ಉಗ್ರ ಹೋರಾಟ ತಾಳ್ಬೇಕಾಗ್ತದೆ. ಈಗ ಏನಂದರೆ ಈಗ ಅಪಾಯ ಅಂಚಿನಲ್ಲಿ ಎಲ್ಲಿಯವರೆಗೆ ಇದೆ ಅಂದರೆ ಒಮ್ಮೆ ತೂಗು ಸೇತುವೆಯಲ್ಲಿ ಎಲ್ಲಿಯಾದರೂ ಒಂದು ಕಡೆ ಇದಕ್ಕೆ ಕಬ್ಬಿಣ ರಾಡ್ ಏನು ಇದೆ ಹಂಚಿದ್ದು ಅದು ಕಟ್ಟಾದರೆ ಆಗ ಏನು ಅಪಾಯದಿಂದ ಎಚ್ಚೆತ್ತುಕೊಳ್ತಾರೆ. ಉದಾಹರಣೆಗೆ ನಾನು ನಿಮಗೆ ಆಗಲೇ ಹೇಳಿದೆ, ನಾನು ಏನಂದರೆ ಒಂದು ಕೊಳವೆ ಬಾವಿ ಪ್ರಕರಣಗಳು ಎಷ್ಟೋ ಒಂದು ಜೀವಹಾನಿಯಾಗಿದ್ದುಂಟು.
ಯಾಕೆಂದರೆ ಅದಕ್ಕಿಂತ ಮುಂಚೆ ಗೊತ್ತುಂಟು ಅಲ್ಲಿ ಒಂದು ಕೊಳವೆ ಬಾವಿ ಆಗಿದೆ. ಅದಕ್ಕೆ ಮುಂಜಾಗ್ರತಾ ಕ್ರಮ ಯಾವುದೇ ಆಗಲಿ ಅಲ್ಲಿಯ ಜಿಲ್ಲಾಡಳಿತ ಆಗಲಿ ಸ್ಥಳೀಯ ಆಡಳಿತಗಳಾಗಲಿ ಸ್ಪಂದಿಸುವುದಿಲ್ಲ ಕೊಳವೆ ಬಾವಿ ಬಗ್ಗೆ. ಆಮೇಲೆ ಬಿದ್ದ ನಂತರ ಎಷ್ಟೋ ಸರ್ಕಾರವು ಖರ್ಚು ಮಾಡ್ತಾ ಇರ್ತದೆ, ಕೋಟಿಗಟ್ಟಲೆ ಖರ್ಚು ಮಾಡ್ತದೆ. ಅಲ್ಲ, ಈಗ ಅದು ನಾದುರಸ್ತಿ ಆಗಲಿಕ್ಕೆ ಕಾರಣ ಅಲ್ಲೊಂದು 500 ಮೀಟರಲ್ಲಿ ಒಂದು ಆಣೆಕಟ್ಟಿದೆ. ಆ ಆಣೆಕಟ್ಟಿಗೆ ಒಂದು ಸಾಧಾರಣ ಕಾರು ಹೋಗುವಾಗ ಒಂದು ದಾರಿ ಮಾಡಿದ್ದಾರೆ ಸ್ಲ್ಯಾಬ್ ಹಾಕಿ. ಹಾಗಾಗಿ ಅದು ಈಗ ಜನಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆಟೋಗೆ ಎಲ್ಲ ಉಪಯೋಗ ಆಗ್ತದೆ. ಹಾಗಾಗಿ ಇದು ಈಗ ಬಾಕಿ ಇಟ್ಟದ್ದು ಅದರಲ್ಲಿ ನನ್ನ ಇದರಲ್ಲಿ ಅದೇ ಮೂಲೆ ಗುಂಪಾಗಿ 500 ಮೀಟರಲ್ಲೇ ಇದೆ. ಹೌದು. ಆದರೆ ಅಲ್ಲಿ ಪ್ರತಿದಿನ ಹೈನುಗಾರಿಕೆಗಳನ್ನು ಮಾಡ್ತಾರೆ, ಹಾಲನ್ನು ಕರೆದು ಮಾರಾಟವನ್ನು ಮಾಡ್ತಾರೆ ಅದೇ ದಾರಿಯಲ್ಲಿ. ಅಂದರೆ ಎಷ್ಟೇ ಜನ ಇರಲಿ, 4 ಕುಟುಂಬಗಳೇ ಅಲ್ಲಿ ವಾಸಿಸಲಿ, ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋದು ಸಂಬಂಧಪಟ್ಟವರ ಒಂದು ಕರ್ತವ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಯಾವುದೇ ಬೇರೆ ಇನ್ಯಾವುದೇ ಬ್ರಿಡ್ಜ್ ಇದ್ರೂ ಕೂಡ ಈಗ ಇರೋದನ್ನು ಸರಿ ಮಾಡೋದು ಅವ್ರ ಕರ್ತವ್ಯ ಅಲ್ವಾ? ಖಂಡಿತ ಮಾಡಲೇಬೇಕು ಅವರು. ಅದು ಅಷ್ಟು ಸರ್ಕಾರದಿಂದ ಖರ್ಚು ಮಾಡಿದಂಥದ್ದು ಅದು ಮಾಡಲೇಬೇಕು. ಸುಮಾರು 8 ಲಕ್ಷ ರೂಪಾಯಿ ಆ ಹೊತ್ತಿನಲ್ಲಿ ತಗಲಿದೆ ವೆಚ್ಚ. ಹಾಗಾಗಿ ಅದನ್ನು ಮಾಡಲೇಬೇಕು, ಅದನ್ನು ಬಿಡುವ ಪ್ರಶ್ನೆ ಇಲ್ಲ. ಅಂದರೆ ಅದಕ್ಕೆ ಇದು ಎಲ್ಲ ಭದ್ರತೆಯಾಗಿ ಪುನಃ ಇದು ಮಾಡಿದರೆ ಎಲ್ಲ ಆಗ್ತದೆ. ಅದಕ್ಕೆ ಇನ್ನು ಅಲ್ಲಿನ ಒಂದು ಕುಟುಂಬಗಳನ್ನ ಬಗ್ಗೆ ನೋಡ್ತಾ ಇದ್ರೆ ಅಲ್ಲಿ ಎಷ್ಟು ಕುಟುಂಬಗಳಿದೆ, ಅಂದರೆ ಜನವಸತಿಗಳು ಎಷ್ಟಿದೆ ಅಲ್ಲಿ? ನಮ್ಮ ಏರಿಯಾದಲ್ಲಿ ಈಗ ಇರೋದು ಸಾಧಾರಣ ಒಂದು 20-30 ಮನೆ ಜಾಸ್ತಿ ಇದೆ. ಅಲ್ಲ, 30 ಮನೆ ಅಲ್ಲ, ನಮ್ಮ ಪಕ್ಕದಲ್ಲಿ ಕೆಂಪೂರಿನಲ್ಲಿ ಒಂದು 300 ಮನೆಗಳಿದೆ. ಸಾಧಾರಣ 300 ಮನೆಯಲ್ಲಿ ಆಸ್ಪಾಸಿನಲ್ಲಿ 100 ಮನೆಗಳಿದೆ ಆ ತೂಗು ಸೇತುವೆ. ಹಾಗೆ ಮಣಿಪುರ ಗ್ರಾಮದಲ್ಲಿ ಇವರ ಮುಂಚೆ ಅಷ್ಟು ಇರ್ಲಿಲ್ಲ, ಈಗ ಅಷ್ಟು ಉಂಟು ಜಾಸ್ತಿ. ಒಂದೊಂದೇ ಮನೆ ಆಗ್ತಾ ಇದೆ, ಎಲ್ಲ ಆಗ್ತಾ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಎಲ್ಲಿಯವರೆಗೆ ಅಂದ್ರೆ ಆ ತೂಗು ಸೇತುವೆಯಿಂದ ನಿಮ್ಮ ಈಗ ಇವರು ಹೇಳಿದಾಗೆ ಬೇರೆ ಬ್ರಿಡ್ಜ್ 500 ಮೀಟರ್ಗಳ ದೂರದಲ್ಲಿ ಇದೆ ಎಂದು ಹೇಳಿ ಆ ತೂಗು ಸೇತುವೆ ಇದೆ. ಆ ತೂಗು ಸೇತುವೆ ಏನಿದೆ ಅಲ್ಲಿ ಈಗ ರೆಸಾರ್ಟ್ ಮಾಡಲಿಕ್ಕೆ ಕೆಲವರು ಹೊರಟಿದ್ದಾರೆ. ಖಂಡಿತ ಪ್ರವಾಸಿ ತಾಣ ಮಾಡಿದ್ರೆ ಖಂಡಿತ ಅದು ಸಕ್ಸಸ್. ಅಂದ್ರೆ ಅಲ್ಲಿ ಮಣಿಪಾಲದಿಂದ ಸ್ಟೂಡೆಂಟ್ನವರು ಡೈಲಿ ಕಟ್ಪಾಡಿಗೆ ಬಂದು ನಮ್ಮ ಹತ್ರವೇ ಕೇಳ್ತಾರೆ. ನಾವು ಕಟ್ಪಾಡಿಯಲ್ಲಿ ಇರುವವರು, ಬೆಳಿಗ್ಗೆಯಿಂದ ಸಂಜೆವರೆಗೆ ಕಟ್ಪಾಡಿ ವೆಹಿಕಲ್ ಲೈನಲ್ಲಿ ಇರುವವರು ನಮ್ಮ ಹತ್ರ ಕೇಳಿ ನಾವೇ ಕರ್ಕೊಂಡು ಬಂದು ಅವರನ್ನು ಡ್ರಾಪ್ ಮಾಡ್ತೇವೆ. ಹಾಗೆ ತಿರ್ಗಾ ಅಲ್ಲಿ ಯಾವ ಎಲ್ಲ ಶೂಟಿಂಗ್ ಆಗಿದೆ ಅಂತ ಎಷ್ಟೋ ಸೀರಿಯಲ್ ಧಾರಾವಾಹಿಗಳು, ಹಾಗೆ ಹೊಸ ಮದುವೆ ಆದವರು ಬಂದು ಅಲ್ಲೇ ಶೂಟಿಂಗ್ ಮಾಡೋದು. ಅಲ್ಲೇ ಅವರದ್ದು ಸ್ಟಾರ್ಟಿಂಗ್ ಪಾಯಿಂಟೇ ಅದೊಂದು ಅವರಿಗೆ ಒಂದು ಹನಿಮೂನ್ ಇದ್ದಾಗೆ ನನ್ನ ಲೆಕ್ಕದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟೇ ಅದು. ಹಾಗಾಗಿ ಅದನ್ನು ಜನಪ್ರತಿನಿಧಿಗಳು ಗಮನಕ್ಕೆ ಕರೆದು ಅಂದರೆ ಅದನ್ನು ಆದಷ್ಟು ಬೇಗ ಒಳ್ಳೆಯ ರೀತಿ ಸಮರ್ಪಕವಾದ ಜನಗಳಿಗೆ ನೀಡಬೇಕು ನಮ್ಮ ಆಗ್ರಹ. ಆದರೆ ವಿದ್ಯಾರ್ಥಿಗಳು ಬರ್ತಾರೆ, ಮಣಿಪಾಲದ ಖಂಡಿತ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎಲ್ಲ ಬರ್ತಾರೆ, ಡಾಕ್ಟರ್ಸ್ ಅಲ್ಲಿ ಕಲಿಯುವವರು, KMC ಅವರು ಎಲ್ಲ ಬಂದು ಅಲ್ಲಿ ಅಂದರೆ ಅವರಿಗೆ ಒಂದು ಪ್ರವಾಸಿ ತಾಣ ಆಗಿದೆ. ಅದನ್ನು ಹಾಗೆ ಇದು ಮಾಡಿದರೆ ಇಲ್ಲ, ಅದರಲ್ಲಿ ವೆಹಿಕಲ್ ಓಡಿಸೋದು ಇದು ಏನಂದರೆ ಚಿತ್ರೀಕರಣ ಸಮಯದಲ್ಲಿ ಕೆಲವೆಲ್ಲ ಶೂಟಿಂಗ್ ಮಾಡೋದುಂಟು, ಜಂಪ್ ಅಂಥದ್ದೆಲ್ಲ ಇದಕ್ಕೆಲ್ಲ ಅವಕಾಶ ಉಂಟು ತೂಗು ಸೇತುವೆಯಲ್ಲಿ ಹೋಗಲಿಕ್ಕೆ. ನಾನು ಆಚೆಯಿಂದ ಈಚೆ ಹೋಗ್ತೇನೆ, ಈಚೆಯಿಂದ ಆಚೆ ಹೋಗ್ತೇನೆ. ಈಗ ನೆಟ್ಗಳೆಲ್ಲ ಕಂಪ್ಲೀಟ್ ಹೋಗಿದೆ, ಬಳೆಗಳೆಲ್ಲ. ಈಗ ಅಲ್ಯೂಮಿನಿಯಂ ನಟ್ಟೆ ಹಾಕಬೇಕು ಅದಕ್ಕೆ. ನನ್ನ ಪ್ರಕಾರ ಅಲ್ಯೂಮಿನಿಯಂ ನಟ್ಟೆ ಹಾಕಿದ್ರೆ ಸ್ವಲ್ಪ ಬಾಳಿಕೆ ಬರ್ಬೋದು. ಈಗ ಅವರನ್ನೇ ಗಿರೀಶ್ ಭಾರದ್ವಾಜ್ ತರಿಸಿ ಪುನಃ ಒಂದು ವೀಕ್ಷಣೆ ಮಾಡೋದು ಒಳ್ಳೆಯದು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳುವ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮವನ್ನು ತೆಗೆದುಕೊಳ್ತೇನೆ. ಅದಕ್ಕೆ ಮುನ್ನೆ ಮಾತಾಡಬೇಕು ಅಂತಂದರೆ ಈಗ ಒಂದು ತೂಗು ಸೇತುವೆ ವಿಚಾರವಾಗಿ ಮಾತಾಡೋದು ಇನ್ನೂ ಭಾಳ ಇದೆ. ಯಾಕೆಂದರೆ ಸಮಸ್ಯೆಗಳ ಆಗರವಾಗಿ ಅವನತಿಯ ಹಂತಕ್ಕೆ ತಲುಪಿರುವಂಥ ತೂಗು ಸೇತುವೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇನ್ನೂ ಬಾಕಿ ಇದೆ. ಅದಕ್ಕೂ ಮುನ್ನ ಈ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸ್ವಾಗತ. ನಾನು ಈಗಾಗಲೇ ಮಾತಾಡ್ತಾ ಇದ್ದೆ ತೂಗು ಸೇತುವೆ ಸಮಸ್ಯೆ ಬಗ್ಗೆ ಮತ್ತು ಅದರೊಂದು ಅವನತಿಯ ಬಗ್ಗೆ. ನೀವು ಕೂಡ ಈ ಒಂದು ತೂಗು ಸೇತುವೆಗೆ ಎಲ್ಲಾದರೂ ಭೇಟಿ ನೀಡಿದರೆ ಸ್ಥಳೀಯರು ಕರೆ ಮಾಡಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸ್ಬೋದು ಮತ್ತು ಈ ಸಮಸ್ಯೆಗಳಿಗೆ ಯಾವ ರೀತಿಯಾದ ಒಂದು ಪರಿಹಾರವನ್ನು ನೀಡ್ಬೋದು ಅಂತಕ್ಕಂಥ ಒಂದು ಪರಿಹಾರವನ್ನು ಇಲ್ಲಿನ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೇರವಾಗಿ ತಲುಪಿಸುವ ಒಂದು ಮನಸ್ಸಿದ್ರೆ ನೀವೊಂದು ಕರೆ ಮಾಡಿ ತಿಳಿಸ್ಬೋದು. ಕೆಳಗೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡ್ಬೋದು. ನಾನೀಗ ಅವ್ರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೊಂದೇನು ಅಂತಂದರೆ ಶೂಟಿಂಗಿಗೆ ಬರ್ತಾರೆ, ಚಿತ್ರೀಕರಣವನ್ನು ಮಾಡ್ತಾರೆ, ಫಿಲ್ಮ್ನವರು ಸೀರಿಯಲ್ನವರು ಎಲ್ಲ ಚಿತ್ರೀಕರಣ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಹಾಳಾಗಿದೆ, ಸೇತುವೆಗಳು ಹಾಳಾಗಿದೆ ಮತ್ತು ಅಲ್ಲಿನ ಪರಿಸರಗಳು ಹಾಳಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಅದು ಆಗಿರ್ಬೋದು. ಅಂದರೆ ಅಲ್ಲಿ ಬಂದು ಶೂಟಿಂಗಿಗೆ ಬಂದು ಒಂದು ತಾಸ 2 ತಾಸ ಅಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೆ ನಿಲ್ತಾರೆ. ಅಲ್ಲಿ ಅವರು ತಿಂಡಿ ತಿನಿಸು ಅದು ಇದೆಲ್ಲ ಮಾಡಿ ಎಲ್ಲ ಮಲಿನ ಮಾಡಿಬಿಡ್ತಾರೆ. ಶೂಟಿಂಗ್ನವ್ರಿಗೆ ಗೊತ್ತುಂಟಲ್ಲ,
ಅರ್ಧ ಮಾಡಿ ಅವರ ಕೆಲಸ ಆದರೆ ಸಾಕು, ಮತ್ತೆ ಅಲ್ಲಿ ಊರಿನವರಿಗೆ ಅದು ಅಗತ್ಯ ಬೀಳುವುದಿಲ್ಲ. ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಅವರು ಯಾವುದೇ ಒಂದು ಪರ್ಮಿಷನ್ಗಳನ್ನು ಏನು ಕೇಳೋದಿಲ್ಲ? ನಾನು ಒಂದು ಹೇಳುದು, ಆ್ಯಕ್ಚುಲಿ ಈಗ ಆ ಶೂಟಿಂಗ್ ಬರುವವರು ಫಿಲ್ಮ್ ಇರಲಿ, ಸಿನಿಮಾ ಇದು ಶೂಟಿಂಗ್ ಇರಲಿ, ಟಿ ವಿ ಸೀರಿಯಲ್ ಯಾವುದೇ ಇರಲಿ, ಏನೋ ಆ ಬಗ್ಗೆಯಿಂದ ಅವರು ಪರವಾನಗಿ ಪಡ್ಕೊಳ್ತಾರೋ ಇಲ್ವಾ ಗೊತ್ತಿಲ್ಲ. ಸ್ಥಳೀಯ ಸಂಸ್ಥೆಯಿಂದ, ಸ್ಥಳೀಯ ಆಡಳಿತ ಅಂದರೆ ಇದು ನಮ್ಮದು ಗ್ರಾಮ ಪಂಚಾಯತ್, ಅಲ್ಲಿವರೆಗೆ ಗ್ರಾಮ ಪಂಚಾಯತ್ ತಗೊಳ್ಬೇಕು. ಆ ಬಗ್ಗೆ ಅವರೇ ಭದ್ರತೆ ತಗೊಂಡು ಪರವಾನಗಿ ಅವರ ಫೀಸನ್ನು ಅವರು ಕಟ್ಟಲೇಬೇಕು ಅಲ್ಲಿ ಎಷ್ಟೊತ್ತು. ಯಾಕಂದರೆ ಅದು ಇದರದ್ದು ಸರ್ಕಾರದ ಇದು ಇದು ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟ ಅದು ಇದರಲ್ಲಿ ಇದೆ, ಅಡಿಯಲ್ಲಿದೆ. ಆದ್ದರಿಂದ ಅವರು ಪಂಚಾಯತಿನವರು ಮುಂಜಾಗ್ರತವಾಗಿ ಅದು ಶೂಟಿಂಗ್ ಆದರೆ ಪಂಚಾಯತ್ನವರು ಗಮನಕ್ಕೆ ಬಂದ ಕೂಡಲೇ ಅವರು ಅಲ್ಲಿ ಧಾವಿಸಿ ಅವರಿಂದ ಸೂಕ್ತ ಕ್ರಮ ಅವರನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು ಅವರು. ಯಾಕೆ ನೀವು ಪರವಾನಗಿ ಪಡ್ಕೊಂಡಿದ್ದೀರಿಲ್ಲ ನಮ್ಮ ಆಡಳಿತದಿಂದ. ಈಗ ಯಾರಾದರೂ ಅನಧಿಕೃತವಾಗಿ ಕಟ್ಟಡ ಕಾಮಗಾರಿಗಳು ಕಟ್ಟಿದರೆ ಅವರು ಹೇಗೆ ಬರ್ತಾರೆ? ಯಾರಾದ್ರು ತಿಳಿಸಿದಲ್ಲಿ ಅದು ಹಾಗೆ ತಿಳಿಸಿದಲ್ಲಿ ಅವರು ಇದು ತಗೊಂಡು ಆಗ ನಮಗೆ ಅಲ್ಲಿಂದ ಸರ್ಕಾರಕ್ಕೂ ಹಣ ಬಂತು. ಪಂಚಾಯತ್ನವ್ರಿಗೆ ಗೊತ್ತಿರುವುದಿಲ್ಲ, ಅದಕ್ಕೆ ಏನಂದ್ರೆ ಗೊತ್ತಾಗುವ ಪ್ರಶ್ನೆ ಅಲ್ಲ, ತಿಳಿತದೆ. ಕೆಲವು ಈಗ ಅದು ಒಬ್ಬೊಬ್ಬರಿಗೆ ಹೀಗೆ ಪಾಸಿಂಗ್ ಆಗಿ ಹೋಗ್ತಾ ಇದೆ. ಅದು ಸಂಪೂರ್ಣವಾದಂತ ಒಂದು ಒಳ್ಳೆ ಮೆಥಡ್ ಅಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಅದಕ್ಕಾಗಿ ಒಂದು ಮೆಥಡ್ಗಳನ್ನು ಮಾಡಿದ್ರೆ ಒಳ್ಳೇದಿತ್ತೇನೋ ಅಂತ ಅನ್ಸುತ್ತೆ. ಅಲ್ಲ, ಅಲ್ಲಿ ನನ್ನ ಪ್ರಕಾರ ಅಲ್ಲಿ ಒಂದು ಬೋರ್ಡ್ ಹಾಕ್ಬೇಕು. ಯಾರು ಇಲ್ಲಿ ಶೂಟಿಂಗ್ ಮಾಡ್ತಾರೆ, ಯಾರು ಇಲ್ಲಿ ಚಿತ್ರೀಕರಣ ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಸ್ಥಳೀಯ ಪಂಚಾಯತ್ನಿಂದ ಅವರು ಪರವಾನಗಿ ತಗೊಳ್ಬೇಕು. ಅಲ್ಲಿ ಹಾಗೆ ಒಂದು ಬೋರ್ಡ್ ಮೇಂಟೈನ್ ಮಾಡಿದರೆ, ಫಲಕವನ್ನು ಹಾಕಿದರೆ ಮುಂದಿನ ದಿನಗಳಲ್ಲಿ ಅದನ್ನು ಸ್ವಚ್ಛತೆ ನೀಡುವ ಒಂದು ಒಳ್ಳೆಯ ವಾತಾವರಣ ಬರ್ಬೋದು. ಅದನ್ನು ಸ್ಥಳೀಯ ಆಡಳಿತವೇ ಮಾಡಬೇಕು, ಅದರ ಫೀಸ್ ತಗೊಂಡು ಅದರ ಮೈಂಟೆನೆನ್ಸ್. ಆಗ ಗ್ರಾಮ ಪಂಚಾಯತಿಗೂ ಡೆವಲಪ್ ಆಗುತ್ತೆ, ಅಭಿವೃದ್ಧಿ ಏನು ಬರ್ತದೆ ಸರ್ಕಾರ ಅವರಿಂದ. ಹಾಗೆ ತಗೊಳ್ಬೇಕು. ಈಗ ಒಂದು ಬಿಲ್ಡಿಂಗ್ ಕಾಮಗಾರಿಗೆ ಇದು ಮನೆ ಕಟ್ಟೋದು, ಅದು ಲೈಸೆನ್ಸ್ ಪಡುವಾಗೆಲ್ಲ ಫೀಸ್ ತಗೊಳ್ಬೇಕು. ಹಾಗೆ ಅದಕ್ಕೆ ತಗೊಳ್ಬೇಕು ಅವರು ಗ್ರಾಮ ಪಂಚಾಯತ್ನವರು, ಅದರ ಇದರಲ್ಲಿ ಇಟ್ಕೊಳ್ಬೇಕು. ಅಲ್ಲ, ಜಾಸ್ತಿ ಶೂಟಿಂಗ್ ಅಂತ ಹೇಳಿದರೆ ಯಾರು ಈಗ ಅದನ್ನು ಇದು ಮಾಡೋದಿಲ್ಲ. ಜನಗಳು ಒಟ್ಟು ಸೇರ್ತಾರೆ, ಅದರ ಬಗ್ಗೆ ಗಮನಕ್ಕೆ ಕೊಡೋದಿಲ್ಲ. ಇಲ್ಲಿ ಏನಾದರೂ ಫೀಸ್ ಪಂಚಾಯತಿಗೆ ಏನು ಉಪಯೋಗ ಆಗ್ಬೋದು, ಅದರ ಲಾಭ ಅಲ್ಲಿಯ ಜನರಿಗೆ ಆಗ್ಬೋದು, ಅದು ಯಾರೂ ಅದಕ್ಕೆ ಇವು ಕೊಡೋದಿಲ್ಲ. ಅವರು ಊರಿನವರು ನೋಡ್ತಾರೆ, ಶೂಟಿಂಗ್ ನೋಡ್ತಾರೆ, ಹೋಗ್ತಾರೆ. ಇವರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಯಾರೂ ಅಲ್ಲಿ ಸೇರೋದಿಲ್ಲ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಾದರೂ ಅಲ್ಲಿಯ ಪಂಚಾಯತ್ ಅಧ್ಯಕ್ಷರಾಗಲಿ, ಅಲ್ಲಿಯ ಪಿ ಡಿ ಒ ವರ್ಗದವರಾಗಲಿ, ಅದು ಎಲ್ಲರೂ ಅವರನ್ನು ಒಳ್ಳೆ ಸದಸ್ಯರಾಗಲಿ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅಭಿಪ್ರಾಯ. ಅದು ಪಂಚಾಯತಿಗೂ ಸ್ವಲ್ಪ ಅಭಿವೃದ್ಧಿ ಆಗ್ತದೆ. ಅಲ್ಲ, ಈ ಅವರು ಸ್ಥಳೀಯರು ಹೇಳ್ತಾ ಇದ್ದೀರಿ, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿಯವರು ಅಂತ ಹೇಳ್ತಾ ಇದ್ದೀರಿ. ಅವ್ರು ದಿನನಿತ್ಯ ಓಡಾಡುವಂಥ ಪ್ಲೇಸಲ್ಲೇ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರು, ಯಾಕೆ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ? ಅದು ಅಲ್ಲಲ್ಲ, ಕಾಣಲಿಕ್ಕೆ ಒಂದು ಉದಾಹರಣೆ ಉಂಟು. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಅಕ್ಕಪಕ್ಕದವರು ಅದನ್ನು ಒಂಚೂರು ಅಲ್ಲಿಯ ಪಂಚಾಯತ್ ಸದಸ್ಯರಿಗೆ ಹೇಳಿದರೂ ಇನ್ನೂ ಒಳ್ಳೆಯದಿತ್ತು. ಇಲ್ಲಿ ಹೀಗೆ ನಡೀತಾ ಇದೆ, ಪಂಚಾಯತ್ ಸದಸ್ಯರಿಗೆ ಏನೋ ಒಂದು ಎಲ್ಲ ಕಡೆ ಹೋಗಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಅವರದ್ದು ಕಸುಬು ಇರುತ್ತದೆ, ಏನು ಮಾಡಲಿಕ್ಕೆ ಆಗಲ್ಲ. ಅದು ಸಹ ನಮ್ಮ ಸಮಸ್ಯೆ ಹೀಗೆ ಉಂಟಲ್ಲಿ ಸ್ಥಳೀಯ ಪಂಚಾಯತ್ ಹೇಳ್ಬೋದು ಮನೆ ಹತ್ರದವರು, ಆಗ ಅವರು ಅದಕ್ಕೆ ಬೇಕಾದ ಕ್ರಮ ಕೈಗೊಳ್ಬೋದು. ಅಲ್ಲ, ನಮ್ಮ ಕೆಮ್ತೂರು ಅಂದರೆ ಅದು 1ನೇ ವಾರ್ಡ್ ಆಗಿದೆ. ಮುಂಚೆ 3ನೇ ವಾರ್ಡ್ ಇತ್ತದು, ಈಗ 1ನೇ ವಾರ್ಡ್ ಆಗಿದೆ. ಅದರ ಸದಸ್ಯರು ಒಬ್ಬರು ಉಪಾಧ್ಯಕ್ಷರೇ ಆಗಿದ್ದಾರೆ, ಜಯಲಕ್ಷ್ಮಿ ಅವರು, ಮತ್ತೊಬ್ಬರು ಕೃಷ್ಣಜತ್ತನಂದ ಅವರು ಸ್ಥಳೀಯರೇ. ಅಲ್ಲಿ ಸೂಗು ಸೇತುವೆಗೂ ಅವರ ಮನೆಗೂ ಏನೋ ಒಂದು 500 ಮೀಟರ್. ನಮಗೂ ನಮಗೂ ಚಿರಪರಿಚಿತರು ಎಲ್ಲ ನಾವು ಒಟ್ಟಿಗೆ ಇದ್ದೇವೆ. ಅವರು ಇದರ ಪ್ರಸ್ತಾವನೆ ಮಾಡಿದ್ದಾರೆ. ಹೀಗೆ ಇದರಲ್ಲಿ ಅವನತಿ ಅಂಚಿನಲ್ಲಿದೆ, ಹೀಗೆ ಅವರು ಸುಮ್ಮನೆ ಕೈಗಟ್ಟು ಕೂತ್ಕೊಳ್ಳಿಲ್ಲ ಕೃಷ್ಣಜತ್ತನಾಗಲಿ. ಅವರು ಸಾಧಾರಣ ಹೋರಾಟಗಾರರೇ. ಗ್ರಾಮ ಪಂಚಾಯತಿಗೆ ಅವರು ನಮ್ಮ ಈ ಕೆಮ್ತೂರು ಗ್ರಾಮಕ್ಕೆ ಏನೋ ಒಂದು ಇದಾದರೂ ಸಹ ಅವರು ಸ್ಪಂದಿಸುವವರು. ಅದರ ಮಟ್ಟಿಗೆ ಏನು ಹೇಳಲಿಕ್ಕಿಲ್ಲ. ಅವರು ಗಮನಕ್ಕೆ ತಂದಿದ್ದಾರೆ, ಏನೋ ಒಂದು ಕಡೆಗೆ ಅದಕ್ಕೆ ಅನುದಾನ ಎಷ್ಟು ಬೇಕು ಆ ಬಗ್ಗೆ ಇಲ್ಲಿಂದ ಶಿಫಾರಸು ಮಾಡಿದ್ದಾರೆ ಎನ್ನುವ ಅದು ಇನ್ನೂ ನಾವು ಮಾಹಿತಿ ಹಕ್ಕಿನಿಂದ ನಾವು ಪಡಿಬೇಕಾಗ್ಬೋದು, ಅಥವಾ ನಾವು ಒಂದು ಅರ್ಜಿ ಮಾಡ್ಕೊಂಡು ತಿಳ್ಕೊಳ್ಬೋದು. ಏನು ಇದರ ಬಗ್ಗೆ ಗ್ರಾಮ ಪಂಚಾಯತಿ ಏನಾದರೂ ಇದು ಕಾಳಜಿ ವಹಿಸಿದೆಯಾ ನಮಗೆ ತಿಳ್ಕೊಳ್ಬೇಕಾದ್ರೆ ಜನರಿಗೆ. ಈಗ ಏನಂದರೆ ಸಾರ್ವಜನಿಕ ವಲಯದಿಂದ ಹೀಗೆ ಬಂದ ನಂತರ ನಿಮ್ಮ ಮಾಧ್ಯಮದವರಿಂದ, ಹೀಗೆ ಮೀಡಿಯಾದವರಿಂದ ನಮಗೆ ಹೀಗೆ ಬಂದ ನಂತರ ಈಗ ಇಷ್ಟೆಲ್ಲ ಈಗೆಲ್ಲ ಬರ್ತಾ ಇದೆ. ಅವನತಿ ಅಂಚಿನಲ್ಲಿದೆ ನಮಗೆ ಗೊತ್ತಿದೆ. ಆದರೆ ಇನ್ನೇ ಏನಂದರೆ ಈಗ ಕೆಲವು ಮೀಡಿಯಾದವರಿಗೂ ತಿಳಿಸಿರ್ಬೋದು ಹೀಗೆ ಇದೆ. ಈಗ ನಾವಿನ್ನೂ ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ಎಲ್ಲ ಇನ್ನು ನೋಡ್ಬೋದು, ಹೋರಾಟ ಮಾಡ್ಬೋದು.
ಯಾಕೆಂತಂದ್ರೆ ಅಲ್ಲಿ ಸಾರ್ವಜನಿಕರು ಹಲವಾರು ಜನ, ನೀವೇ ಹೇಳಿದಾಗ 100 ಕುಟುಂಬಗಳಲ್ಲಿ ವಾಸಿಸುತ್ತೆ ಅಂತ ಅಂದ್ರೆ ಅವ್ರಿಗೆ ಏನಾದ್ರೂ ಒಂದು ಸಣ್ಣ ಪ್ರಾಬ್ಲಮ್ಗಳಾದ್ರೂ ಕೂಡ ಅದು ಪ್ರಾಬ್ಲಮ್. ಯಾಕಂದ್ರೆ ಈ ಒಂದು ತೂಗು ಸೇತುವೆಯಿಂದ ಪ್ರಾಬ್ಲಮ್ ಆದ್ರೂ ಪ್ರಾಬ್ಲಮ್ ಅದಕ್ಕೋಸ್ಕರ ಅದನ್ನ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತ ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಸರಿ ಮಾಡೋದು ಅವಶ್ಯಕ ಅಂತ ಒಂದು ಭಾವನೆ. ಅಲ್ಲಿಯ ಅಲ್ಲ ಅಂದ್ರೆ ಎಲ್ಲರೂ ಕೂಡ ಸ್ಥಳೀಯರಾಗಿರ್ಬೋದು, ಗ್ರಾಮ ಪಂಚಾಯತ್ ಯಾರಾಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಯಾಕೆ ಎಲ್ಲರೂ ಒಗ್ಗೂಡಿ ಯಾಕೆ ಕೆಲಸವನ್ನ ಮಾಡಬಾರ್ದು ಅಂತ? ಮಾಡ್ಲಿಕ್ಕೆ ಏನಿದಿಲ್ಲ, ಬರ್ತಾರೆ, ಒಗ್ಗಟ್ಟಿದೆ ನಮ್ಮ ಊರಿನಲ್ಲಿ. ಅಲ್ಲಿ ಈಗ ಮುಂಚಿನ ದಿವಸದಲ್ಲಿ ಜಾಸ್ತಿ ಮಣಿಪುರ ಈ ಕಡಪಾಡಿಯಿಂದ ಉಡುಪಿ ಜಾಸ್ತಿ ಅದು ಅನುಕೂಲ ಇತ್ತು. ಈಗ ಅಲ್ಲಿ ರಸ್ತೆಗಳಾಗಿದೆ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಹಾಗಾಗಿ ಜನಗಳು ಜಾಸ್ತಿ ಅದನ್ನು ಉಪಯೋಗಿಸಿ ಕಮ್ಮಿ ಉಪಯೋಗ ಮಾಡೋದು. ಆದರೂ ಸಹ ನನ್ನ ಪ್ರಕಾರ ಈಗ ಅದು ಲಾಸ್ಟ್ ಟೈಮ್ ಮಾಡಿದ್ದೇ ರಘುಪತಿ ಭಟ್ರು. ಅವರು ಸ್ವಲ್ಪ ಇದರ ಬಗ್ಗೆ ಮುತುವರ್ಜಿ ತಗೊಂಡು ಅಲ್ಲಿಯ ಸ್ಥಳೀಯ ಶಾಸಕರು ಏನಿದ್ದಾರೆ ಲಾಲಾಜಿ ಮೆಂಡನ್ ಅವರ ಗಮನಕ್ಕೆ ತಂದು ಅದಕ್ಕೆ ಬೇಕಾದ ಅನುದಾನವನ್ನು ಪುನಃ ಅದಕ್ಕೆ ಏನು ರಿಪೇರ್ಸ್ ಎಲ್ಲ ಇದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಉಪಯೋಗವಾಗಿ ಮಾಡಿಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಆದರೆ ಈಗ ಮತ್ತೆ ರಿಪೇರಿ ಮಾಡಬೇಕು ಅಂತಂದ್ರೆ ಅದರಲ್ಲೂ ಕೂಡ ಸಂಕಷ್ಟಗಳಿದೆ. ಯಾಕೆ ಈಗಾಗಲೇ ತುಕ್ಕು ಹಿಡಿದೋಗಿದೆ, ಮತ್ತು ಹೊಸದಾಗಿಂದನೇ ನಾನು ಇನ್ನೊಂದು ಹೇಳು, ನನ್ನ ಅನಿಸಿಕೆ ಏನಂದ್ರೆ ಈಗ ಅದು ನಿಯರೆಸ್ಟ್ ಏನು ಇದೆ ಮಣಿಪುರಕ್ಕೆ ಮತ್ತು ಕೆಂತೂರಿಗೆ ಹೃದಯ ಭಾಗ, ಅದು ಒಂದು ಹಾರ್ಟ್ ಇದ್ದಾಗೆ. ಅದು ಏನಂದ್ರೆ ನೇರ ಸಂಪರ್ಕ. ಈಗ ಇವರು ಏನು ಹೇಳ್ತಾರೆ 500 ಮೀಟರ್ ಹಿಂದೆ ಅಲ್ಲಿ ಇನ್ನೊಂದು ಅಣೆಕಟ್ಟಿನ ಹತ್ರ ಈ ನೀರು ಚಾನಲ್ ಹೋಗುವಂಥದ್ದು ಓಪನ್ ಮಾಡ್ತೇವೆ ಯಾವಾಗ ಬೆಳೆಗೆ, ಸುಗ್ಗಿ ಬೆಳೆಗೆ ಅದು ಏನೋ ಓಪನ್ ಆಗ್ತದೆ. ಆಗ ಉಪ್ಪು ನೀರು ಅಂತ ಇರ್ತದೆ, ಇದು ಸಿಹಿ ನೀರು ಮತ್ತು ಉಪ್ಪು ನೀರು ಹೀಗೆ ಬರುವ ಹಾಗೆ. ಅದು ಅಲ್ಲಿ ಸಹ ಅವರು ಈಗ ಹೇಳಿದಾಗೆ ಸ್ವಲ್ಪ ಅಲ್ಲಿ ಸಹ ಈ ಚಾನಲ್ನಲ್ಲಿ ನೀರು ಹೋಗುವ ಒಂದೊಂದು ಬಾಗಿಲಿದೆ. ಈ ಇದರಾಗೆ KRS ಆಗಿ ಒಂದೊಂದು ಬಾಗಿಲು ಇರ್ತದಲ್ಲ KRSನಲ್ಲಿ, ಅದೇ ಟೈಪ್ನಲ್ಲಿ ಇದರಲ್ಲಿ ಸ್ವಲ್ಪ ಎಲ್ಲ ಇದಾಗಿದೆ ಏನು, ಅದು ಸಹ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದಕ್ಕಿಂತ ಅದರಲ್ಲಿ ಸಹ ಹೋಗ್ಲಿಕ್ಕೆ ಇನ್ನು ಏನಂದರೆ ಅಲ್ಲಿ ಘನವಾಹನ ಹೋಗುವುದಿಲ್ಲ. ಇವರಿಗೆ ಏನು ರಸ್ತೆ, ಇವರು ಹನೀಫ್ ಅವರು ಏನು ಹೇಳಿದ್ದಾರೆ, ಅಲ್ಲಿ ರಸ್ತೆ ಇದೆ, ಅಲ್ಲಿ ಘನವಾಹನ ಹೋಗುವುದಿಲ್ಲ. ಇದಕ್ಕೆ ಏನು ಮಾಡಿದೆ ಅಂದರೆ ನಾವು 2 ವೆಹಿಕಲ್ ಹೋಗುವ ಹಾಗೆ ಒಂದು ಪರ್ಮನೆಂಟ್ ಸೇತುವೆ ಮಾಡಿದರೆ, ಬ್ರಿಡ್ಜ್ ಮಾಡಿದರೆ ಇದು ಹೃದಯ ಭಾಗ ಎರಡೂ ಊರಿಗೆ. ಆಗ ಅದು ಹತ್ತಿರ ಅಲ್ಲಿ ಅದಮಾರು ಮಠ ಇದೆ ಇನ್ನೊಂದು ಕಡೆ. ಬೇಕಾದರೆ ಕೆಲವರು ಲ್ಯಾಂಡ್ ಕೊಡುವುದಿಲ್ಲ ಹೇಳ್ತಾರೆ ಭೂಮಿಯನ್ನು, ಅದನ್ನು ಸರ್ಕಾರ ಸ್ವಾಧೀನಪಡಿಸಿ ಮಾಡಿದರೆ ಎಷ್ಟೋ ಉತ್ತಮ ಡೆವಲಪ್, ಗ್ರಾಮಕ್ಕೂ ಡೆವಲಪ್, ಊರಿಗೂ ಡೆವಲಪ್. ಆದ್ರೂ ಸಹ ನಾಗರಾಜ್ ಭಟ್ರೆ ನನ್ನೊಂದು ನಮ್ಮಲ್ಲಿ ಬಸ್ ಇಲ್ಲ. ಯಾಕಂತ ಹೇಳಿದ್ರೆ ಇವರು ಈಗ JDS ಮುಖಂಡರು, ಇವರದೇ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಆದರೂ ಸಹ ಇವರದೇ ಮುಖ್ಯಮಂತ್ರಿ ಇರುವುದು. ಹಾಗಾಗಿ ಇವರು ಜಾಸ್ತಿ ಒತ್ತು ಕೊಟ್ಟು ಅದಕ್ಕೆ ಅಲ್ಲಿಯ ಸಮಸ್ಯೆಯನ್ನು ಜನಗಳಿಂದ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಸಿಗುವಾಗ ಮಾಡಬೇಕು. ಹಾಗಾಗಿ ನೀವು ಒಳ್ಳೆಯ ಒಂದು ಅಲ್ಲಿ ಗ್ರಾಮ ಪಂಚಾಯತ್ ಸೇರಿಸಿಕೊಂಡು ಒಳ್ಳೆ ನಾವು ಪ್ರಸ್ತಾವನೆ ಇಟ್ಟಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿ ಬಸ್ ಸಂಪರ್ಕ ಇಲ್ಲ. ಏನೋ ಒಂದು ಬಸ್ ಇರುವುದು ಮಧ್ಯಾಹ್ನ ಒಂದು ಅದು 12 ಅಲ್ಲಿ ಬರುದು, ಮತ್ತೊಂದು ಪುನಃ ಅದೇ ಬೆನ್ನಿಗೆ 1:15 ಏನೋ ಬರ್ತದೆ. ಬಸ್ ಸಂಪರ್ಕ ಇಲ್ಲ. ನಾವು ನರ್ಮ ಯೋಜನೆ, ಸರ್ಕಾರ ಏನು ನರ್ಮ ಯೋಜನೆ ಅಡಿಯಲ್ಲಿ ಬಸ್ಗಳು ಮಾಡಿದ್ದೇವೆ, ಇದನ್ನು ನಾವು ಸೊರಕೆ ಕಾಲದಲ್ಲಿಯೂ ಶಾಸಕರಾಗುವಾಗ ನಾವು ಮನವಿ ಇಟ್ಟಿದ್ದೇವೆ. ನಾನು ಈಗ ಅವ್ರು ಹೇಳಿದಾಗ, ಈಗ ಅದು ಹೋದ ನಂತರ ನಮ್ಮದು ಸಮ್ಮಿಶ್ರ ಸರ್ಕಾರ ಕೊಯ್ಲೇಷನ್ ಗೌರ್ಮೆಂಟ್ ಬಂದಿದೆ, ಕರೆಕ್ಟ್ ಒಪ್ತೇನೆ ನಾನು. ಈಗ ಹನೀಫ್ ಅವರು ಹೇಳಿದಾಗೆ ನಾನು ಅದನ್ನು ಸಹ ರೆಡಿ ಮಾಡಿ ಇಟ್ಟಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಲಿಕ್ಕೆ. ನಮ್ಮದು HD ಕುಮಾರಸ್ವಾಮಿ ಅವರಿಗೆ ಅವ್ರು ಮಾಡ್ತಾರೆ, ನಮಗೆ ಸ್ಪಂದನೆ ಸಿಕ್ಕಿದೆ. ಅದನ್ನು ನಿಮಗೆ ಬೇಕಾದ್ರೆ ಮೀಡಿಯಾಕ್ಕೆ ಕೊಡ್ತೇನೆ ನಾನು. ಪರ್ಯಾಯವಾಗಿ ನಮ್ಮ ಬಸ್ಸನ್ನು ನಾವು ಕೇಳಿದ್ದೇವೆ ಹನೀಫ್ ಅವರೇ, ನೀವು ಕೆಲಸ ಮಾಡಿ ಮತ್ತೆ ನಿಮಗೆ ಒಳ್ಳೆ ಮಣಿಪುರ ಮತ್ತು ಕೆಂತೂರು ಎರಡು ಮಿತ್ರ ಗ್ರಾಮ ನಮ್ದು. ಯಾಕೆ ನಮ್ಮ ಇದು ಇರಬೇಕು, ಅವ್ರು ಮಣಿಪುರದವರು ಬೇರೆ ಅಲ್ಲ, ನಾವು ಕೆಂತೂರಿನವರು ಬೇರೆ ಅಲ್ಲ. ಹಾಗಾಗಿ ನಾವು ನಿಜವಾಗಿ ಹೇಳೋದಾದ್ರೆ ಈಗ ನೀವು ಇನ್ನೂ ನಾವು ಆ ತೂಗು ಸೇತುವೆಯನ್ನೇ ನಾವು ಹ್ಯಾಂಗಿಂಗ್ ಬ್ರಿಡ್ಜನ್ನೇ ನಾವು ರಿಪೇರಿ ಮಾಡ್ತಾ ಹೋದರೆ ಪ್ರಯೋಜನ ಆದರೂ ಪುನಃ 10 ವರ್ಷ ಆದ ಕೂಡ ಹಾಗೆ ಆಗ್ತದೆ. ನಾವು ಏನು ಪರಿಹಾರ ಏನಂದರೆ ಶಾಶ್ವತ ಪರಿಹಾರ ಕಂಡುಹಿಡಲಿಕ್ಕೆ 2 ವಾಹನಗಳು ಹೋಗುವ ಘನವಾಹನಗಳು ಆಚೆ ಈಚೆ ಅಂದರೆ ಆಗ ಬಸ್ ಸಂಪರ್ಕ ಆಟೋಮೆಟಿಕ್ ಆಗಿ ಬರ್ತದೆ. ಹಾಗಾಗಿ ನೀವು ಕುಮಾರಸ್ವಾಮಿ ಅವರು ಈಗ ನಿಮ್ಮದೇ ಮುಖ್ಯಮಂತ್ರಿಗಳಿರುವಂಥದ್ದು, ನೀವು ಮಾಡುವಂಥದ್ದು ಅಂದರೆ ನಿಮಗೆ ಈಸಿ ಆಗ್ಬೋದು ಅಂತ ಅವರು ಹೇಳ್ತಾರೆ. ಖಂಡಿತ ನಾನು ಮಾಡ್ತೇನೆ. ಅದು ನನಗೆ 100ಕ್ಕೆ 100 ಭರವಸೆ ಇದೆ. ನಮ್ಮ ಮಾನ್ಯ HD ಕುಮಾರಸ್ವಾಮಿ ಅವರು ಮಾಡ್ತಾರೆ. ನೀವು ಹೇಳಿದಾಗೆ ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಅಲ್ಲಿಯ ಪ್ಲೇಸ್ ಅಲ್ಲಿ 3 ಕೋಟಿ ರೂಪಾಯಿ ಸಾಕಾಗಬಹುದು. ಜಿಲ್ಲಾ ಕಮಿಟಿ ಕರ್ಕೊಂಡು ಹೋಗಿ ನಾನು ಮಾಡಿಸ್ತೇನೆ. 3 ಕೋಟಿ ರೂಪಾಯಿ ಸಾಕಾಗಬಹುದು. ಜಿಲ್ಲಾ ಕಮಿಟಿ ನಮ್ದು ಈಗ ಹಾಲಿ ಜಿಲ್ಲಾ ಕಮಿಟಿ ಇದ್ದದ್ದನ್ನು ಕರ್ಕೊಂಡು ಹೋಗಿ
ನಾನು ಅದನ್ನು ನಮ್ಮ ಊರಿಗೆ ಏನು ಗ್ರಾಮಕ್ಕೆ ಬೇಕು, ನಮ್ಮ ಊರಿಂದಲ್ಲ ನಮ್ಮ ಊರಿಗೆ ಮಾತ್ರ ಅಲ್ಲ, ಮಣಿಪುರಕ್ಕೂ ಬೆಸೆಯುವ ಈ ಒಂದು ಇದು ಉಂಟು, ಏನು ಸಂಪರ್ಕ ಇದೆ, ವಿಶ್ವ ಸಂಪರ್ಕ, ಅದನ್ನು ನಾವು ಖಂಡಿತ ಮಾಡ್ತೇವೆ. ನಾನು ಇಲ್ಲಿ ನಮ್ಮ ಕಮಿಟಿಯಿಂದ JDS ಜಿಲ್ಲಾ ಘಟಕದಿಂದ ನಾವು ನಾಯಕರನ್ನು ಕರ್ಕೊಂಡು ಹೋಗಿ ತನಕ ಕಾಂಕ್ರೀಟ್ಕರಣ ಆಗಿದೆ ರೋಡ್. ಸೊರಕೆ ಅವರು MLA ತಕ್ಷಣ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು ಸಹ ಅಲ್ಲ ಮಾಡಿದ್ದಾರೆ, ಅಲ್ಲಿವರೆಗೆ ಸಹ ಕಾಂಕ್ರೀಟ್ಕರಣ ಮಾಡಿದ್ದಾರೆ. ಜಸ್ಟ್ ನಾನು ಇವರೇ ಶ್ರೀನಾಥ್ ಅವರೇ, ನಾನು ಈ ವಿಚಾರ ಹೇಳ್ತೇನೆ. ಸೊರಕೆ ಅವರು ಮಾಡಿದಂಥ ಯೋಜನೆಗಳು ಏನು, ಎಲ್ಲಿ ಬೇಕಾದ್ರೆ ರಸ್ತೆ ಆಗಿದೆ, ಫಸ್ಟ್ ಕ್ಲಾಸ್ ಡೆವಲಪ್. ನಿಜವಾಗಿ ಒಳ್ಳೆ ಶಾಸಕರು ಒಳ್ಳೇದೆಲ್ಲ ಹೇಳೋದಲ್ಲ, ಅವರು ಇನ್ನು ಮಾಡಬೇಕು, ಮಾಡ್ತಾರೆ. ಯಾಕಂದರೆ ಅದು ವಿಷಯ ಹೇಳಿದ್ದು ಎಲ್ಲ ಮಾಡಿದರೆ. ನಾನು ಉದಾಹರಣೆ ಹೇಳ್ತೇನೆ, ನಮ್ಮ ಬಬ್ಬುಸ್ವಾಮಿ ಕೆಂತೂರು ಇದೇ ತೂಗು ಸೇತುವೆಗೆ ಹೋಗುವ ರಸ್ತೆ, ಬಬ್ಬುಸ್ವಾಮಿ ಹಿಂದುಗಡೆ ಇದ್ದ ಒಂದು ಹಿಂಬದಿಯ ರಸ್ತೆಯನ್ನು ನಾನು ಸೊರಕೆ ಅವರದ್ದು ಹೇಳಿದ ಕೂಡಲೇ ಅಪ್ಪ ಅವರು ರಾಜ್ಯ ಇಲಾಖೆ ಕರೆದು ಒಂದು ಸಾರ್ವಜನಿಕರಿಂದ ಒಂದು ಕಾಲ್ ಇದೆ. ಎಸ್ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಾ, ನಿಮ್ಮ ಸಮಸ್ಯೆಗಳೇನು ಮತ್ತೆ ನೀವು ಏನಾದರೂ ಪ್ರಶ್ನೆಗಳನ್ನ ಕೇಳಬೇಕಿತ್ತಾ? ಏನಾದ್ರು ಸಮಸ್ಯೆಗಳಿದೆಯಾ ಅಥವಾ ಪ್ರಶ್ನೆಗಳನ್ನ ಕೇಳಬೇಕಿತ್ತಾ ಅಥವಾ ಒಂದು ತೂಗು ಸೇತುವೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಸರ್? ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆಯಾ? ಹಾ, ಒಂದು ತೂಗು ಸೇತುವೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಹಲೋ ಹಲೋ, ಹಾ ಹೇಳಿ ಸರ್. ಹಾ ಹೇಳಿ ಸರ್. ಹಾ ಹೇಳಿ 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 ಕೃಷ್ಣಣ್ಣ, ನಮಸ್ತೆ. ತೂಗು ಸೇತುವೆ ಬಗ್ಗೆ ಅನೇಕ ಸರ್ತಿ ಅದು ರಿಪೇರಿ ಮಾಡಿ. ಹಾ ಹೌದು ಸರ್, ಹೇಳಿ 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 ಕೇಳ್ತಾ ಇದ್ದೇವೆ. ಹೇಳಿ ಸರ್ ಕೃಷ್ಣಣ್ಣ, ಹೇಳಿ. ಬೇಕಾದಷ್ಟು ರಿಪೇರಿ ಮಾಡಿದ್ದೇವೆ. ಆದ್ರೂ ಕೂಡ ಜನಗಳು ಬಂದು ಅದನ್ನು ಹರಿದು ಅದರ ಬಲೆಯನ್ನೆಲ್ಲ ನೆಟ್ಟನ್ನೆಲ್ಲ ಅರ್ಥ ಹಾಕ್ತಾರೆ, ಏನೇನು ಮಾಡ್ತಾರೆ. ನಾವು ಅವ್ರ ಹತ್ರ ಮಾತಾಡಿದ್ರೆ ಅವರು ನಮ್ಗೆ ಸಿಟ್ಟಲ್ಲಿ ಬೈತಾರೆ, ಆವಾಗ ಯಾರು ಬರ್ದಿಲ್ಲ. 3-4 ವರ್ಷದಿಂದ ರಘುಪತಿ ಭಟ್ರು ನಮಗೆ ತೂಗು ಸೇತುವೆ ಅದನ್ನ ನಾವು ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥಿತ ಮಾಡಿದ್ವಿ. ಹೌದೌದು, ಒಳ್ಳೆ ನಾನು ಗೊತ್ತು ನಮ್ಗೆ. ಮಾತಾಡ್ತಾರೆ ನಮ್ಗೆ ಅದ್ರಲ್ಲಿ ಏನಾಗಿಲ್ಲ ಅಂತ ಹೇಳಿ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತು. ಅದಕ್ಕಾಗಿ ಇನ್ನೂ ಸಹ ಸ್ವಲ್ಪ ಮುತುವರ್ಜಿಸ್ಕೊಂಡು ಮಾಡ್ಕೊಳ್ಬೇಕು ಅಂತ. ಆ ನೆಟ್ಗಳು ಸರಿ ಇಲ್ಲ, ಅದಕ್ಕೆ ಅಲ್ಯೂಮಿನಿಯಂ ನೆಟ್ ಅನ್ನು ಸ್ವಲ್ಪ ಅಳವಡಿಸಿದ್ರೆ ಒಳ್ಳೇದಾಗಬಹುದು ಅಂತ ನನ್ನ ಅಭಿಪ್ರಾಯ ಸರ್. ಅಲ್ಯೂಮಿನಿಯಂ ನೆಟ್ ಹಾಕ್ಬೇಕು, ಅಲ್ಯೂಮಿನಿಯಂ ನೆಟ್ ಹಾಕ್ಬೇಕು ಸರ್ ನೀವು. ಹೌದೌದೌದು, ಏನದು ಇಲ್ಲಾಂದ್ರೆ ಈಗ ಡ್ಯಾಮ್ ಎಲ್ಲ ಹಾಕಿದೆ, ನೀರು ತುಂಬಾ ಆಗಿದೆ, ಜನಗಳು ಬಿದ್ದ ಏನಾದ್ರು ಬಲೆಯಲ್ಲಿ ನೆಟ್ಟೋಗಿ ಜನಗಳು ಬಿದ್ದರೆ ನಮ್ಗೆ ಮತ್ತೆ ತುಂಬಾ ಕಷ್ಟ ಆಗ್ತಾ ಇದ್ರ ಬಗ್ಗೆ. ನೋಡಿ, ಆ ಭಾಗದ ಈಗ ಜನಪ್ರತಿನಿಧಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತ ಇವರಿದ್ದಾರೆ, ದಿನಕರ ಬಾಬು ಇದ್ದಾರೆ. ಅವರ ಒಂದು ಫಂಡ್ ಸಹ ನಿಮ್ಗೆ ಕೇಳ್ಬೋದು, ನಿಮ್ಮ ಏರಿಯಾಕ್ಕೆ ಬರುದು ಅದು. ಹಾ, ಕೆಂಪೂರು ಅಲೆಯೂರು ಬರುತ್ತೆ ಅದು ಅವರಿಗೆ. ಮಣಿಪುರದವರು ನಮ್ಗೆ ಬಹಳ ಖುಷಿ ಆಯ್ತು. ಹಾ ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿಗೆ ಕಾಲ್ ಮಾಡಿದ್ದಕ್ಕೆ. ಎಸ್, ಅವ್ರು ಹೇಳ್ದ ಹಾಗೆ ಎಲ್ಲಿನ ಒಂದು ಸ್ಥಳೀಯರು ಬರ್ತಾರೆ, ಅಂದರೆ ಪ್ರವಾಸಿಗರು ಬರ್ತಾರೆ, ಅಲ್ಲಿ ಬಂದು ಅವರು ಬಲೆಗಳನ್ನೆಲ್ಲ ಹರಿತಾರೆ. ನಾವು ಎಷ್ಟೇ ಒಂದು ಅಭಿವೃದ್ಧಿಗಳನ್ನು ಮಾಡಿದರೂ ಕೂಡ ಅವರು ಈ ಒಂದು ಹಾಳು ಮಾಡಿಬೇಡಿ ಅಂತ ಹೇಳಿದ್ರು ಕೂಡ ಅವ್ರು ಹಾಳು ಮಾಡ್ತಾರೆ, ಮತ್ತು ನಮಗೆ ರೇಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅಲ್ಲ, ಅದು ಕರೆಕ್ಟ್, ಅವ್ರು ಹೇಳೋದು ಅದ್ರಲ್ಲಿ ತಪ್ಪಿಲ್ಲ, 100% ಸರಿ. ಯಾಕಂದರೆ ಅವರಲ್ಲಿ ಪಂಚಾಯತ್ ಸದಸ್ಯರಾದರೂ ಸಹ ಅಲ್ಲಿ ಕುತ್ಕೊಂಡು ಕಾಯುವಾಗಿಲ್ಲ. ಅಲ್ಲಿ ಹೇಳೋದಾದರೆ ಅದೇ ಆ ನೆಟ್ಟುಗಳನ್ನು ತೆಗೆದು ಹೊಸ ನೆಟ್ ಹಾಕಬೇಕು. ನನ್ನ ಅಭಿಪ್ರಾಯದಲ್ಲಿ ಅಲ್ಯೂಮಿನಿಯಂ ನೆಟ್ ಹಾಕಿದರೆ ಅದನ್ನು ಹರಿವಾಗಿಲ್ಲ, ಅದು ಬೋಲ್ಡ್ ನೆಟ್ಟಲ್ಲಿ ಫಿಕ್ಸ್ ಆಗಿರುತ್ತೆ. ಏನೋ ಕಟ್ಟೆ ಮಾಡಬೇಕಾಗಾದ್ರೆ, ಇಲ್ಲದ್ರೆ ಇದೆಲ್ಲ ಶಾಶ್ವತ ಅಲ್ಲ ಈ ನೆಟ್. ಅದಕ್ಕೆ ಅಲ್ಯೂಮಿನಿಯಂ ನೆಟ್ ಹಾಕಿದರೆ ಎಲ್ಲ ಕಡೆ ಇದು ಸೂಕ್ತ. ಅಲ್ಲಿ ಈಗ ಹೊಸ ತೂಗು ಸೇತುವೆ ಇಲ್ಲಿ ಕೆಮ್ಮಣ್ಣ ಹತ್ರ ಒಂದು ಮಾಡಿದ್ದಾರೆ, ಅದು ಅಲ್ಯೂಮಿನಿಯಂ ಮಾಡಿದ್ದಾರೆ. ನಾನೇ ಹೋಗಿದ್ದೇನೆ, ಅಲ್ಯೂಮಿನಿಯಂ ನೆಟ್. ಅದು ನಿಮಗೆ ಎಷ್ಟೋ ವರ್ಷ ಆದರೂ ಅಲ್ಯೂಮಿನಿಯಂ ಕರಗೋದಿಲ್ಲ, ಕರೆಕ್ಟ್ ಇರ್ತದೆ. ಹಾಗಾಗಿ ನಾನು ಅದನ್ನೇ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಪಬ್ಲಿಕ್ ಇನ್ನೊಂದು ಕಾಲ್ ಇದೆ. ಎಸ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಕೆಂಪೂರಿಂದ ಮಾತಾಡ್ತಿದ್ದೇನೆ. ಎಸ್ ಹೇಳಿ ಮೇಡಮ್, ಅಂದರೆ ನಿಮ್ಮ ಒಂದು ತೂಗು ಸೇತುವೆ ಬಗ್ಗೆ ಅದೇ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೀವೇನು ಹೇಳ್ತೀರಿ? ನಮ್ಗೆ ಸಮಸ್ಯೆ ಏನಂದ್ರೆ, ಈಗ ನಾವು ಕಾಲೇಜಿಗೆ ಹೋಗುವಾಗ ಬಂದವರೆಲ್ಲ ಅಲ್ಲಾಡ್ತಾರೆ. ಅದು ಆ ಒಟ್ಟೆ ಆಗಿದ್ದ ಜಾಗದಲ್ಲಿ ನಾವು ಯಾವಾಗ ಬೀಳ್ತೇವೆ ಅಂತ ಗೊತ್ತಿಲ್ಲ. ಶೇಕಿಂಗ್ ಮಾಡ್ತಾರೆ, ಕಿತ್ತಾಕ್ತಾರೆ ಅದನ್ನೆಲ್ಲ. ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಆಗ್ಬೇಕು ಅಂತ ನಿಮ್ಮ ಒಂದು ಅನಿಸಿಕೆ. ಹಲೋ, ಸಮಸ್ಯೆ ಈಗ ಪರಿಹಾರ ಏನ್ ಕೊಡ್ಬೇಕಂದ್ರೆ ಅದು ಎಂತಾದ್ರು ಮಾಡಿ ಸರಿ ಮಾಡಿಸ್ಬೇಕು. ಮತ್ತೆ ಅವರು ಕೃಷ್ಣ ಜತ್ತನ್ ಅವರು 2 ಸರಿ ಸರಿ ಮಾಡ್ತಿದ್ದಾರೆ ಅದನ್ನು. ಅದು ಏನ್ ಪ್ರಯೋಜನ ಇಲ್ಲ.
ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್, ಅವ್ರು ಹೇಳ್ದಾಗೆ ಕೃಷ್ಣ ಜತನ್ ಅವರ ಹತ್ರ 2 ಸಾರಿ ಒಂದು ಸಹಿಯನ್ನು ಮಾಡಿಸಿದ್ದೇವೆ, ಮನವಿಯನ್ನು ಮಾಡಿದ್ರು ಕೂಡ ಸಹಿಯನ್ನು ಮಾಡಿದ್ದಾರೆ. ಆದರೂ ಕೂಡ ಅದು ಇನ್ನೂ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಈಗ ಅವರು ಹನೀಫ್ ಅವರು ಹೇಳಿದಾಗೆ ಅದೇ ಬಲೆ ಹಾಕಿದ್ರೆ ಆಗೋದಿಲ್ಲ, ಅದಕ್ಕೆ ಎಲ್ಯುಮಿನಿಯಂ ಇದು ಹಾಕಿ ಬೋಲ್ಟ್ ನೆಟ್ ಬಿಟ್ಟು ಮಾಡಿದರೆ ಆಗ್ತದೆ. ಇಲ್ಲ ಹೇಳಿದರೆ ಅದು ತೂಗು ಸೇತುವೆಯನ್ನು ರದ್ದುಗೊಳಿಸಿ ಶಾಶ್ವತ ಕಾಂಕ್ರೀಟ್ ಸೇತುವೆಯನ್ನು ಅಳವಡಿಸಬೇಕು. ಎಸ್, ಈ ಒಂದು ಇತಿಹಾಸನ ನೋಡಿದ್ರೆ, ಇದರ ಒಂದು ತೂಗು ಸೇತುವೆ ಇತಿಹಾಸ ನೋಡಿದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆಯೇ ಒಂದು ಪರ್ಮನೆಂಟ್ ಸೇತುವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ ಬಂದಿತ್ತು. ಯಾಕೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು? ಪರ್ಮನೆಂಟ್ ಸೇತುವೆ ಮಾಡಲಿಕ್ಕೆ ಪ್ರಸ್ತಾವನೆ ಇದ್ದದ್ದು. ಅದು ನಮ್ಗೆ ಗೊತ್ತಿದ್ದ ಪ್ರಕಾರ ಪರ್ಮನೆಂಟ್ ಸೇತುವೆಗೆ ಇದ್ದದ್ದು. ಲಾಸ್ಟ್ಗೆ ಅದಕ್ಕೆ ಏನೋ ಅನುದಾನದ ಕೊರತೆ ಆಯ್ತಾ ಏನೋ ಗೊತ್ತಿಲ್ಲ. ಕೊರತೆ ಅಲ್ಲ ಅವರು, ಹಾಗಾಗಿ ಅಲ್ಲಿ ಸ್ಥಳೀಯರಿಗೆ ಈಗ ಅನುಕೂಲ ಆಗಬೇಕು, ಒಂದು ಮಾತು ಕೊಟ್ಟ ಮೇಲೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಬಂದೆ ನಾನು. ಇದು ಏನಂದ್ರೆ ಅಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ, ಒಂದು ಅನುದಾನ ಆದರೂ ಹೇಗಾದರೂ ಮಾಡ್ಬೋದು, ಹೋರಾಟ ಮಾಡಿ ಸರ್ಕಾರದಿಂದ ಪಡ್ಕೊಳ್ಬೋದು, ಹೇಗಾದರೂ ಮಾಡಿ. ಕೆಲವು ಅಲ್ಲಿ ಸಮಸ್ಯೆ ಅಂದರೆ ಸ್ಥಳದ ಅಭಾವ. ಸ್ಥಳ ಖಾಸಗಿಯವರು ಜಮೀನು ಕೊಡೋದಿಲ್ಲ. ಅದಕ್ಕೆ ಏನೇ ಸರ್ಕಾರವೇ ಭೂ ಸ್ವಾಧೀನಪಡಿಸಿ, ಈಗ ಬೇರೆ ಕಡೆಯಲ್ಲೆಲ್ಲ ಭೂ ಸ್ವಾಧೀನಪಡಿಸ್ಕೊಳ್ತದೆ ಸರ್ಕಾರ ಸಾರ್ವಜನಿಕ ಉದ್ದೇಶಕ್ಕೆ. ಹಾಗೆ ಪಡ್ಕೊಂಡು ಅವರು ಮಾಡಿದರೆ ಆಗ ಶಾಶ್ವತ ಕಾಂಕ್ರೀಟೀಕರಣ ಸೇತುವೆಯನ್ನು ಅಳವಡಿಸ್ಬೋದು. ಇನ್ನು ಮಾತಾಡ್ತೇನೆ, ಅದಕ್ಕೂ ಮುನ್ನ ಒಂದು ಬ್ರೇಕ್ ತಗೊಳ್ಳೋಣ. ಎಸ್, ಈ ಒಂದು ತೂಗು ಸೇತುವೆ ವಿಚಾರವಾಗಿ ಹಲವಾರು ಸಮಸ್ಯೆಗಳು ಈಗ ಹೊರಬೀಳ್ತಾ ಇದೆ. ಇದೊಂದು ಅವನತಿಯ ಹಂತದಲ್ಲಿರುವಂಥ ತೂಗು ಸೇತುವೆಯನ್ನು ಸರಿ ಮಾಡುವ ನಿಟ್ಟಿನಲ್ಲಿ, ಒಂದು ಪರ್ಮನೆಂಟ್ ಸೇತುವೆಯನ್ನು ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಒಂದು ಕ್ರಮಗಳನ್ನು ಕೈಗೊಳ್ಳಬಹುದು ಅಂತಕ್ಕಂಥ ವಿಚಾರವಾಗಿ ಇನ್ನೂ ಕೂಡ ಮಾತಾಡ್ತೇನೆ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಈಗಾಗಲೇ ಮಾತಾಡ್ತಾ ಇದ್ದೆ ಒಂದು ತೂಗು ಸೇತುವೆ ವಿಚಾರವಾಗಿ. ಎಸ್, ಅಲ್ಲಿ ಚರ್ಚೆಯನ್ನು ಮಾಡ್ತಾ ಅವ್ರು ಹೇಳಿದರು, ಒಂದು ಭೂಸ್ವಾಧೀನದ ಒಂದು ಸಮಸ್ಯೆಗಳು ಕೂಡ ಇದೆ. ಯಾಕಂದರೆ ಒಂದು ಪರ್ಮನೆಂಟ್ ಸೇತುವೆಯನ್ನು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಕ್ರಮವನ್ನು ಮಾಡಿದ್ರು ಕೂಡ, ಒಂದು ಯೋಜನೆಯನ್ನು ರೂಪಿಸಿದ್ರು ಕೂಡ ಅಲ್ಲಿ ಭೂಸ್ವಾಧೀನದ ಒಂದು ಕೊರತೆ ಇದೆ ಮತ್ತು ಒಂದು ಸ್ಥಳಾವಕಾಶದ ಕೊರತೆ ಇದೆ. ಈ ಎಲ್ಲ ಕಾರಣಗಳಿಂದ ಇಂದು ಕೂಡ ಸ್ಥಗಿತವಾಗಿದೆ. ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು, ಈ ಒಂದು ಪರ್ಮನೆಂಟ್ ಸೇತುವೆ ಮಾಡುವ ನಿಟ್ಟಿನಲ್ಲಿ ಹಲವಾರು ಸಮಸ್ಯೆಗಳಿದೆ. ಅದನ್ನೆಲ್ಲ ಸರಿ ಮಾಡಿಕೊಂಡು ನಂತರ ಒಂದು ಪರ್ಮನೆಂಟ್ ಸೇತುವೆಯನ್ನು ಮಾಡಿದಾಗ ಅಲ್ಲಿನ ಒಂದು ಜನರಿಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಎಸ್, ಅದನ್ನು ಈಗ ಮಾತಾಡ್ತಾ ಹೋಗ್ತೇನೆ. ಈ ಒಂದು ಭೂಸ್ವಾಧೀನದ ಸಮಸ್ಯೆ ಅಲ್ಲಿ ಎಷ್ಟರ ಮಟ್ಟಿಗಿದೆ ಅಂದರೆ, ಅಲ್ಲಿ ಎಲ್ಲ ಖಾಸಗಿಯವರ ಭೂಮಿ ಅಂತ ಹೇಳಿದ್ರಿ. ಒಂದು ಸರ್ಕಾರದವರು ಅದನ್ನು ಸ್ವಾಧೀನಪಡಿಸಿರುವಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಳ್ಬಹುದು? ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಬಹುದು? ಸರ್ಕಾರಕ್ಕೆ ಸಾಧ್ಯತೆ ಇದೆ ಸ್ವಾಧೀನ ಮಾಡಿಕೊಂಡು. ಅದೇ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಬಹುದು? ಸರ್ಕಾರ ಭೂ ಸ್ವಾಧೀನ ಮಾಡಬೇಕು ಪ್ರಕ್ರಿಯೆ ಅಲ್ಲ, ಅದೇ ಹೌದು. ಖಾಸಗಿಯವರನ್ನ ತೆಗೆದುಕೊಳ್ಳೋದಾದ್ರೆ ಯಾವ ತರ ಅದು ತೆಗೆದುಕೊಳ್ಳಬಹುದು? ಖಾಸಗಿಯವರು ತಗೊಳ್ಬೇಕಾದ್ರೆ ನೋಟಿಸ್ ಪ್ರಚಾರ ಪಡಿಸಬೇಕು ಅವರು. ಭೂ ಸ್ವಾಧೀನ ಈಗ ಹೇಗೆ ಎಲ್ಲ ಬೇರೆ ಕಡೆ ಇಲ್ಲೆಲ್ಲ ರಸ್ತೆಗಳು ಸಾರ್ವಜನಿಕ ರಸ್ತೆಗಳು ಆಗ್ತದೆ, ಆಗ ಭೂ ಸ್ವಾಧೀನ ಫಸ್ಟ್ ಇದು ಏನಂದ್ರೆ 4-1 ನೋಟಿಫಿಕೇಶನ್, ಅದನ್ನು ಪ್ರಚಾರಪಡಿಸಬೇಕು ಅವರು. ಆಮೇಲೆ ಆ ಪ್ರಚಾರಪಡಿಸಿದ್ರೆ ಏನು ಆಗ್ತದೆ, ಅವರಿಗೆ ಆಕ್ಷೇಪಣೆ ಬರ್ಬೋದು, ಆದರೂ ಅವರಿಗೆ ಸಾಧ್ಯತೆ ಉಂಟು ತಗೊಳ್ಳಿಕ್ಕೆ. ಮತ್ತು ಅವರಿಗೆ ಕಾಂಪನ್ಸೇಷನ್ 6ನಲ್ಲಿ ಕಾಂಪನ್ಸೇಷನ್ ಕೊಡುವುದು ಪ್ರಚುರ, ಅದನ್ನು ಪ್ರಚುರಪಡಿಸಬೇಕು ಅವರು. ಸರ್ಕಾರ ಸ್ವಾಧೀನ ಮಾಡಿದರೆ ಅವರಿಗೆ ದುಡ್ಡು ಸಿಗ್ತದೆ, ಕೊಡ್ತಾರೆ ಖಾಸಗಿಯವರು. ಅದೇ ಖಾಸಗಿಯವರಂದ್ರೆ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ನೀವು ಕೊಡಿ ಅಂತಂದ್ರೆ ಯಾಕೆ ಅವರು ಮನಸ್ಸು ಮಾಡೋದಿಲ್ಲ? ಅದು ಬೇರೆ ಲೆಕ್ಕ. ಅವ್ರು ಕೆಲವರು ಕೊಡುವ ಪ್ರಶ್ನೆಯಲ್ಲಿ ಈಗ ಅಂದರೆ ಜಮೀನುಗಳಿಗೆಲ್ಲ ರೇಟ್ ಜಾಸ್ತಿ ಆಗಿದೆ, ನಿಮಗೆ ಗೊತ್ತಿದೆ. 1 ಇಂಚು ಇದಾದರೂ ಸಹ ಈಗ ಲಕ್ಷಗಟ್ಟಲೆ ಹೋಗಿದೆ 1 ಸೆಂಚಿಗೆಲ್ಲ. ಈಗ ಅಲ್ಲಿ ಮಣಿಪುರ ಆಗಲಿ ಕೆಂಪತೂರಾಗಲಿ 20-10 ಸಾವಿರಕ್ಕೆ ಜಮೀನಿಲ್ಲ, ಎಲ್ಲ ಲಕ್ಷಗಟ್ಟಲೆ ಹೇಳುವವರೇ ಇದ್ದಾರೆ. ಹಾಗಾಗಿ ಹೇಗೆ ಏನಾದರೂ ಭೂ ಸ್ವಾಧೀನ ಮಾಡಿದರೆ ಸರ್ಕಾರವೇ ಏನಾದರೂ ಒಂದು ಪರಿಹಾರ ಸಿಗ್ಬೋದಲ್ವ? ಎಷ್ಟು ಸರ್ಕಾರದ ಒಂದು ಮೌಲ್ಯ ಇದೆ ನಮ್ಮ ಈಗ ಗೌರ್ಮೆಂಟ್ ಸರ್ಕಾರ ಮೌಲ್ಯ, ಸಬ್ ರಿಜಿಸ್ಟ್ರಿ ಮೌಲ್ಯ ಇರ್ತದೆ, ಆಸ್ತಿ ನೋಂದಣಿ ಮೌಲ್ಯ, ಅದಾದರೂ ಸಿಗ್ತದಲ್ವ? ಖಾಲಿ ಒಟ್ಟು ಅಂದರೆ ಇರ್ಬೋದು ಅಂತ ಒಂದು ಅನಿಸಿಕೆಯಿಂದ ಹಾಗೆ ಕೆಲವರು ಬಿಡ್ತಾ ಇಲ್ಲ. ಅಲ್ಲ ಸ್ಥಳೀಯ ಒಂದು ಒಪ್ಪಿದ್ರೆ ಹದಿಮಾರು ಮಠದ ಮೂಲ ಮಠ ಇದೆ ಅಲ್ಲಿ ಮಣಿಪುರದಲ್ಲಿ, ಹದಿಮಾರು ಮಠ ಅಂತ ಇದೆ. ಅಲ್ಲಿಯ ಸ್ವಾಮೀಜಿಗಳ ಹತ್ರ ಭೇಟಿಯಾಗಿ ನೀವು ಭೇಟಿ ಮಾಡಿ, ನೀವು ಸಹ ನಾಗರಾಜ್ ಭಟ್ರೆ ನೀವು ಸಹ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿದರೆ ಅಲ್ಲಿಯ ಆ ಭೂಸ್ವಾಧೀನ ಎಷ್ಟು ರಸ್ತೆ ಬೇಕು ಅದಕ್ಕೆ ವ್ಯವಸ್ಥಿತವಾದಂತ ಅವರು ಮಾಡಿ ಕೊಡ್ತಾರೆ ಅಂತ ನಂಬಿಕೆ ಇದೆ ನನಗೆ. ಅಂದ್ರೆ ಅವರದ್ದು ಅಲ್ಲಿ ಅವರಿಗೆ ಸಂಬಂಧಪಟ್ಟ ಜಾಗ ಇದೆ, 2 ಗದ್ದೆಗಳು ಅವರ ಸಂಬಂಧಪಟ್ಟದ್ದೇ ಬರ್ತದೆ, ಮತ್ತೊಂದು 2 ಗದ್ದೆಗಳು ಬೇರೆಯವರಿಗೆ. ಅದು ಸಹ ಅವರಲ್ಲಿ ಒಂದು ಮಾತು ಹೇಳಿದ್ರೆ ಅಲ್ಲಿ ಮುಗೀತು ನನ್ನ ಲೆಕ್ಕದಲ್ಲಿ. ಅಲ್ಲಿ ನಿಮ್ಗೆ ರಸ್ತೆ ಗ್ಯಾರಂಟಿ. ಅದು ಪ್ರಯತ್ನ ಮಾಡುವ, ಹಾಗಾಗಿ ಪ್ರಯತ್ನವನ್ನು ಇದುವರೆಗೆ ಮಾಡಲಿಲ್ಲ. ಈಗ ಯಾಕಂದ್ರೆ ಇಲ್ಲಿ ಕೊರತೆ ಅಂದ್ರೆ 2 ಕೊರತೆ ಇದೆ. ಒಂದಂದ್ರೆ ಸ್ವಾಧೀನ ಖಾಸಗಿಯವರು ಬಿಟ್ಟುಕೊಡ್ತಾ ಇಲ್ಲ,
ಏನೋ ಅವರ ಡಿಮಾಂಡ್ಸ್ ಇರ್ಬೋದು. ಹಾಗಾಗಿ ಎರಡನೇದು ಸರ್ಕಾರದಿಂದ ಏನಾದರೂ ಮಾಡಲಿಕ್ಕಾಗುತ್ತೆ. ಅವರು ಏನೇ ಸರ್ಕಾರದ ಹತ್ತಿರ ಹೋಗುವಾಗ ಜಮೀನಿನ ಇದು ಬರ್ತದೆ, ಖಾಸಗಿಯವರ ಜಮೀನು. ನಮ್ಮ ಸರ್ಕಾರದ ಜಮೀನು ಆದರೆ ನಾವು ಮಾಡಿಕೊಡ್ತೇವೆ, ಅದರಲ್ಲಿ ಏನಿದಿಲ್ಲ, ಎರಡು ಮಾತಿಲ್ಲ ಅದರಲ್ಲಿ. ಹಾಗಾಗಿ ನಾವು ಮಾಡಿಕೊಡ್ತೇವೆ. ಈಗ ಖಾಸಗಿ ಜಮೀನು ಆದ್ದರಿಂದ ನಮಗೆ ಈಗ ಅಂಥ ಒಂದು ಸಿಚುವೇಷನ್ನಲ್ಲಿ ನಾವು ಈಗ ಒಂದು ಕಾಯಮಾಗಿ ಸೇತುವೆ, ಕಾಂಕ್ರೀಟೀಕರಣ ಸೇತುವೆ ಮಾಡಿದ್ರೆ ನಾವು ಇನ್ನು ಮುಂದೆ ಪ್ರಯತ್ನ ಮಾಡ್ಬೋದು. ಆ ಬಗ್ಗೆ ಸ್ವಾಮೀಜಿಗಳ ಇದರಲ್ಲಿ ಅವರು ಮಾಡ್ಬೋದು. ಅವರು ಮಣಿಪುರ ಗ್ರಾಮದವರು, ಅವರು ಮಾಡ್ಬೋದು. ಅವರು ಪಂಚಾಯತ್ ಸದಸ್ಯರಾದಿದ್ದವರು. ಅನಿಪ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸುಧಾಕರ್ ಪೂಜಾರಿ, ಕೆಂಪೂರಿಂದ ಮಾತಾಡೋದು. ಒಂದು ತೂಗು ಸೇತುವೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರುವಂತದ್ದು, ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀರಿ ನೀವು? ತೂಗು ಸೇತುವೆಯಿಂದ ಸಾಧಾರಣ ತುಂಬಾ ಪ್ರಾಬ್ಲಮ್ ಉಂಟು. ಮತ್ತೆ ಇದ್ರ ಎಲ್ಲ ಇದನ್ನು ಹಾಳು ಮಾಡಿ ಬಿಡುತ್ತಾರೆ. ಇಲ್ಲಿ ಜನಗಳು ಬಂದು ಈ ವಿದ್ಯಾರ್ಥಿಗಳು ಜಾಸ್ತಿ ಆಗಿ ಮತ್ತೆ ಈ ಬಂದು ಅಲ್ಲಿ ಬಂದು ಕುಡಿಯುವುದು ಇದೆಲ್ಲ ಮಾಡಿ ಅಲ್ಲಿ ಕುತ್ಕೊಂಡು ಜನಗಳು ಪಾಸ್ ಆಗದ ಹಾಗೆ ಇದು ಹ್ಯಾಂಡ್ ಬ್ರಿಡ್ಜ್ ಅನ್ನು ಅಲುಗಾಡಿಸುವುದು. ಅಲ್ಲಿ ಆಗ ಅಲುಗಾಡಿಸುವಾಗ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಇದು ಹೋದ್ಸಲ ಇದರದ್ದು ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಮೇಂಟೆನೆನ್ಸ್ ಮಾಡುವಾಗ ಮಣಿಪುರ ಪಂಚಾಯತ್ ಮತ್ತು ಅಲೂರು ಪಂಚಾಯತ್ ಎರಡೂ ಇವರು ಒಟ್ಟು ಸೇರಿ ಮಾಡಬೇಕು. ಆದ್ರೆ ಮಣಿಪುರ ಪಂಚಾಯತ್ನವರು ಇದರ ಬಗ್ಗೆ ಎಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೆ ಮಕ್ಕಳ ಹತ್ರ ನಾವು ಎಂತಾದ್ರೂ ಹೇಳಿದ್ರೆ ಇನ್ನು ಅಪ್ಪನದ್ದ ಅಂತ ಕೇಳ್ತಾರೆ. ಅದು ಹೋದ್ಸಲ ಒಂದು ಇನ್ಸಿಡೆಂಟ್ ಆಗಿದೆ. ಎಂತ ಅಂದ್ರೆ ಇಲ್ಲಿ ಒಂದು ಅಣೆಕಟ್ಟ ಉಂಟು, ಅಲ್ಲಿ ಮಕ್ಕಳ ಹತ್ರ ನೀವು ಈಜ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೇವೆ ನಾವು. ಹೋಗುವಾಗ ಎಂತ ಹೇಳಿದ್ರು ಅಂದ್ರೆ ನಿನ್ನ ಅಪ್ಪನದ್ದ ಅಂತ ಕೇಳಿದ್ದು. ನಾವು ಆಚೆ ಹೋಗುವಾಗ ಇಲ್ಲಿ ಒಬ್ಬ ಸ್ಪಾಟ್ ಆಗಿ ಖಾಲಿ ಆಯ್ತು. ಅಂತ ಪರಿಸ್ಥಿತಿ. ಈಗ ನಮ್ಮ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಅಪ್ಪನದ್ದ ಕೇಳ್ತಾರೆ ಅಷ್ಟೇ. ಮತ್ತೆ ಇದಕ್ಕೆ ರೋಡಿನ ಅಲ್ಲಿ ಬ್ರಿಡ್ಜ್ ಆಗುವಾಗ ಬಗ್ಗೆ ಹೋದ್ಸಲ ಇವರು ನಮ್ಮ ಹಿಂದಿನ ಶಾಸಕರು ಇದಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡಿ ಸಹ ಹೋಗಿದ್ದಾರೆ. ಯಾಕಂದ್ರೆ ಮತ್ತೆ ಆ ಕಡೆ ಇದು ಮಠದ ಜಾಗ ಇರ್ಬೇಕು. ಹಾಗಾಗಿ ಅಲ್ಲಿ ಏನೋ ಲ್ಯಾಂಡ್ ಇದ್ರ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಲ್ಲಿ. ಹಾಗೆ ಒಂದು ಸಮಸ್ಯೆಗಳ ಆಗರವಾಗಿರ್ತಕ್ಕಂಥದ್ದು ಈ ಒಂದು ತೂಗು ಸೇತುವೆಯ ವ್ಯಾಪ್ತಿಯಲ್ಲಿ. ಇಲ್ಲಿ ಪೊಲೀಸ್ನವರು ಬರ್ತಾರೆ, ಬರುವಾಗ ಈಚೆ ಬರುವಾಗ ಆಚೆಯಿಂದ ಪುನಃ ಬರ್ತಾರೆ, ಮಣಿಪುರದಿಂದ ಬರ್ತಾರೆ. ಆ ಕಡೆಯಿಂದ ಬರುವಾಗ ಈ ಕಡೆಯಿಂದ ಹೋಗ್ತಾರೆ, ಮಣಿಪುರದಿಂದ ಬರ್ತಾರೆ. ಮಾತಾಡಿದ್ರೆ ಅವರು ಎಂತ ಅಂತ ಹೇಳಿಕ್ಕೆ ಅದು. ಮತ್ತೆ ಅದು ಎರಡೂ ಸೈಡ್ ಸಹ ಖಾಸಗಿ ಲ್ಯಾಂಡ್. ಅದು ಅವರು ಜೋರ್ ಮಾಡ್ತಾರೆ. ಜೋರ್ ಮಾಡಿದ್ರೆ ಸಹ ಅವರಿಗೆ ಕಸ ಹಾಕಿ ಬಾಕಿ ಎಲ್ಲ ಬಿಸಾಡಿ ಎಲ್ಲ ಇದು ಮಾಡ್ತಾರೆ. ಯಾಕಂದ್ರೆ ಆಚೆ ಹೋಗ್ಲಿಕ್ಕೆ ಈಗ ಬಿಡುವುದಿಲ್ಲ. ಖಾಸಗಿ ಜಾಗ ಇದೆ ಸುಧಾಕರ್ ಪೂಜಾರಿ ಅವರದಲ್ಲಿ. ಸುಧಾಕರ್ ಪೂಜಾರಿ ಅವರದ್ದು ಜಾಗ ಇದೆ. ಹೋದ್ಸಲ ಇಲ್ಲಿ ಫಿಲ್ಮ್ ಶೂಟಿಂಗ್ ಎಲ್ಲ ಸೀರಿಯಲ್ ಎಲ್ಲ ಇಲ್ಲಿ ಆಗ್ತದೆ. ಇದು ವರ್ಲ್ಡ್ ಟೂರಿಸಂ ಇದ್ರೆ ಇದಾಗಿದೆ. ಇದು ಸಾಧಾರಣ ಎಲ್ಲ ಕಡೆ ಇದ್ರು ಬರ್ತದೆ. ಯೂಟ್ಯೂಬ್ ಇದರಲ್ಲಿ ಎಲ್ಲ ಇದು ಅಷ್ಟು ಪ್ರವಾಸಿ ತಾಣವಾಗಿ ಇದಾಗಿದೆ. ಆದ್ರೆ ಇದನ್ನು ಜನಗಳು ಹಾಳು ಮಾಡ್ತಾ ಇದ್ದಾರೆ, ಬೇರೆ ಯಾರಾದ ಜನಗಳು. ಇದರ ಬಗ್ಗೆ ಪೊಲೀಸ್ನವರು ಬರ್ತಾರೆ, ಡೈಲಿ ಇದು ಮಾಡ್ತಾರೆ ಅವರದ್ದು. ಆದ್ರೂ ಆಗುದಿಲ್ಲ. ಯಾಕಂದ್ರೆ ಕೆಂಪೂರಿನಿಂದ ಬರ್ತಾರೆ, ಪೊಲೀಸ್ನವ್ರು ಬರ್ತಾರೆ. ಆಚೆ ಮಣಿಪುರದಿಂದ ಅವರು ಬರ್ತಾರೆ. ಎಂತ ಮಾಡಿದ್ರೆ ಆಗುತ್ತೆ, ಭಾರಿ ಕಷ್ಟ. ಜನಗಳೇ ಇದನ್ನ ಎಂತಾದ್ರೂ ಸುಧಾರಿಸ್ಕೊಂಡು ಹೋಗ್ಬೇಕು ಹೊರತು. ಮತ್ತು ಇದು ಪಂಚಾಯತ್ನಿಂದ ಸಹ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಪೊಲೀಸ್ನವರಿಂದ ಎಂತ ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಂದು ಹೇಳಿದ್ರು ಅವರು, ಇದೊಂದು ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ. ಅಂದ್ರೆ ಒಂದು ಕುಡಿಯೋದು ಅಂತ ಹೇಳಿದ್ರು, ಬಂದು ಅಲ್ಲಿ ಕುಡಿತಾರೆ, ಅಲ್ಲಿ ತ್ಯಾಜ್ಯಗಳನ್ನು ಹಾಕ್ತಾರೆ, ಕುಡಿದ ಬಾಟಲಿಗಳನ್ನು ಹಾಕ್ತಾರೆ. ಮತ್ತೆ ಯಾರೋ ಒಬ್ರು ಗ್ರಾಮಸ್ಥರು ಸ್ಥಳೀಯರಲ್ಲಿ ಓಡಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಸೇತುವೆಗಳನ್ನ ಅಲ್ಲಾಡಿಸೋದು, ಅದು ಕೂಡ ಓಡಾಡೋದಿಕ್ಕಾಗೋದಿಲ್ಲ. ಮತ್ತೆ ಹೈನುಗಾರಿಕೆಗಳನ್ನೆಲ್ಲ ಮಾಡ್ತಾರೆ. ಅಂದ್ರೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಓಡಾಡ್ತಾ ಇರ್ಬೇಕಿದ್ರೆ ಅಲ್ಲಿ ಸಮಸ್ಯೆಗಳನ್ನ, ಕಿರುಕುಳಗಳನ್ನ ಕೊಡೋದು ಅಂತ ಹೇಳಿದ್ರು. 100ಕ್ಕೆ 100 ಸರಿ. ಅಲ್ಲಿ ಕುಡಿತಾರೆ, ಮೋಜು ಮಸ್ತು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೇ ನಾನು ನಿಮಗೆ ಹೇಳಿದೆಲ್ಲ ಆಗಲೇ, ಪ್ರವಾಸಿ ತಾಣ ಅಂದರೆ ಏನು? ಮೋಜು ಮಸ್ತು ಮಾಡಲಿಕ್ಕೆ ಇರುವುದಲ್ಲಿ ರೆಸಾರ್ಟ್ ಅಂತ ಹೇಳಿ ಹೇಳ್ತೇವೆ ನಾವು. ಅದು ಸಹ ಜಾಸ್ತಿ ನನ್ನಂದಾಜೆ ಮೋಜು ಮಸ್ತಿ ಆ ಕಡೆ ಈ ಕಡೆ ಮಾಡಲಿಕ್ಕೆ ಅಲ್ಲಿ ಒಂದು ನಾಗಬನ ಇದೆ. ನಾಗಬನ ಸ್ವಲ್ಪ ಆದರೆ ಹೆದರಿಕೆ ಇದೆ ಜನಗಳಿಗೆ. ಹಾಗಾಗಿ ಈ ಕಡೆ ಅಲ್ಲಿ ಜಾಸ್ತಿ ನನ್ನಂದಾಜೆ ಎಲ್ಲ ಈ ತ್ಯಾಜ್ಯಗಳನ್ನೆಲ್ಲ ಬಿಸಾಡುವ ಇದಿಲ್ಲ. ನಾನು ನೋಡಿದಾಗೆ ಜಾಸ್ತಿ ಪಕ್ಕದಲ್ಲೇ ಆ ಕಡೆ ಕೆಂಪೂರು ಭಾಗದಲ್ಲಿ ಅಲ್ಲಿ ಒಳ್ಳೆ ಜಾಗ ಇದೆ, ಒಳ್ಳೆ ಹಸಿರಾದ ಒಂದು ಒಳ್ಳೆಯ ರೀತಿಯಲ್ಲಿ ನೋಡಲಿಕ್ಕೆ, ಕುತ್ಕೊಳ್ಳಿಕ್ಕೆ ಒಳ್ಳೆ ವ್ಯವಸ್ಥಿತವಾಗಿದೆ. ಅಲ್ಲಿ ಗೋಳಿ ಮರಗಳಿದೆ, ಆಡ್ಲಿಕ್ಕೆ ವ್ಯವಸ್ಥೆ.
ಹಾಗಾಗಿ ಅಲ್ಲೇ ಜನಗಳು ನಿಂತು ಅಲ್ಲೇ ಪಾರ್ಟಿ ಮಾಡಿಕೊಂಡು ಅಲ್ಲೇ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಹೋಗಲಾಡಿಸಬೇಕು, ಓಡಿಸಬೇಕು. ಪಕ್ಕದ್ದೇ ತೂಗು ಸೇತುವೆ ಪಕ್ಕದಲ್ಲೇ ಸುಧಾಕರ ಪೂಜಾರಿ ಅವರದ್ದು ಸ್ಥಳ ಇದೆ. ಎಷ್ಟೋ ಅಲ್ಲಿ ರೆಸಾರ್ಟ್ಗೆ ಕೇಳಿದ್ದಾರೆ ಜಮೀನನ್ನು. ಅಲ್ಲ, ಇಷ್ಟೆಲ್ಲ ಒಂದು ಸಮಸ್ಯೆಗಳಿದೆ, ಈ ಒಂದು ಅನೈತಿಕ ಚಟುವಟಿಕೆಗಳು ಅಂತ ಹೇಳಿದ್ರಿ, ಬಾಟಲ್ಗಳನ್ನು ಹಾಕೋದು, ಹೀಗೆ ತ್ಯಾಜ್ಯಗಳು, ಹೀಗೆ ಮುಂತಾದ ಸಮಸ್ಯೆಗಳಿದೆ, ಬಲೆಗಳು ಕಿತ್ತೋಗಿದೆ, ಮತ್ತೆ ತುಕ್ಕು ಹಿಡಿದೋಗಿದೆ, ಇಷ್ಟೆಲ್ಲ ಒಂದು ಸಮಸ್ಯೆಗಳ ಆಧಾರಗಳಾಗಿದ್ರು ಕೂಡ ಅದನ್ನು ಹೊಸದಾಗಿ ಮಾಡಬೇಕು ಅದೊಂದು ಪ್ರಸ್ತಾವನೆ ಇದ್ರೂ ಕೂಡ ಈಗ ಇದ್ದಿದ್ರಲ್ಲೇ ಯಾಕೆ ಮೇಂಟೆನೆನ್ಸ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಅವ್ರು ಹೇಳಿದ್ರು ಪೊಲೀಸರು ಬರ್ತಾರೆ, ಆ ಕಡೆಯಿಂದ ಬಂದರೆ ಈ ಕಡೆ ಹೋಗ್ತಾರೆ, ಈ ಕಡೆಯಿಂದ ಬಂದರೆ ಆ ಕಡೆ ಹೋಗ್ತಾರೆ ಅಂತ. ಎಲ್ಲೂ ಕೂಡ ಒಂದು ಸರಿಯಾದ ವಾತಾವರಣ ಈ ಒಂದು ತೂಗು ಸೇತುವೆ ಹತ್ರ ಕಾಣ್ತಾ ಇಲ್ಲ. ನಿಮಗೆ ಬೇಕಾದಂತ ವ್ಯವಸ್ಥಿತ ವಾತಾವರಣ. ಪೂಜಾರಿ ಅವರು ಹೇಳಿದಾಗೆ ಪೊಲೀಸ್ ಹೌದು, ಇಲಾಖೆ ಕರೆಕ್ಟ್ ಒಪ್ತೇವೆ, ಬರ್ತಾರೆ ಹೋಗ್ತಾರೆ, ಅವ್ರು 24 ಗಂಟೆ ಕಾಯ್ಲಿಕ್ಕೆ ಆಗ್ತದೆ ಅಲ್ಲಿ, ಆಗೋದಿಲ್ಲ ಅವರಿಗೆ. ಮತ್ತೆ ಅವ್ರು ಇನ್ನೊಂದು ಮಾತುಗಳನ್ನ ಕೂಡ ಹೇಳಿದ್ರು, ಗ್ರಾಮಸ್ಥರೇ ಬರ್ತಾರೆ, ಎಷ್ಟೊತ್ತು ಹೋಗ್ತಾರೆ ಅಂತ ಗೊತ್ತಾಗುದಿಲ್ಲ. ಅವರು ಎಷ್ಟು 24 ಗಂಟೆ ಕಾಯ್ಲಿಕ್ಕೆ ಆಗುದಿಲ್ಲ. ಯಾವುದು ಅಲ್ಲಿ ಕಾಯ್ಲಿಕ್ಕೆ ಏನು ಹೇಳಿದ್ರೆ ಏನೋ ಒಂದು ಯಾರೇ ಆಗಲಿ ಅಲ್ಲಿ ನೇಮಕ ಮಾಡಿ ಇಟ್ಟದಲ್ಲ. ಪೊಲೀಸ್ ಏನಾದರೂ ಇದಾದ ಗಲಾಟೆ ಆಗೋದು ಅಂದರೆ ಯಾರು ತಿಳಿಸಿದ್ರೆ ಬಂದು ಏನೋ ಸೂಕ್ತ ಕಾನೂನು ಕ್ರಮ ಕೊಡ್ತಾರೆ. ನಾವು ಪೊಲೀಸ್ ಇಲಾಖೆಯನ್ನು ಪೂರ ದೂರ್ಲಿಕ್ಕೆ ಆಗೋದಿಲ್ಲ ಯಾವುದಾದ್ರೂ. ಅದಕ್ಕೆ ಏನು ಶಾಶ್ವತ ಪರಿವಾರ ಏನದು, ಅಲ್ಲಿ ಏನಾದರೂ ಒಂದು ಸೆಕ್ಯೂರಿಟಿ ಅಥವಾ ಏನಾಯಿತು, ನಾನು ಈಗ ಆಗಲೇ ಹೇಳಿದಾಗೆ ಪರವಾನೆ ಪಡ್ಕೊಂಡು ಸ್ಥಳೀಯ ಪಂಚಾಯತ್ ಮುತುವರ್ಜಿ ವಹಿಸಿ ಅದನ್ನು ಮಾಡುವುದು ಒಂದು ಆದ್ಯತಾ ಕರ್ತವ್ಯ. ಫಲಕಗಳನ್ನು ಹಾಕಬೇಕು, ಅದೇ ಫಲಕ ಹಾಕಬೇಕು, ಫಲಕಗಳನ್ನು ಹಾಕಿದ್ರೆ ಮಾಡಬಹುದು. ಅದನ್ನು ಸ್ವಲ್ಪ ಅದು ಜನಗಳು ಅದನ್ನ ಬಗ್ಗೆ ಮಾಡಬಹುದು. ಮತ್ತೆ ಇನ್ನೊಂದು ಮಾತುಗಳನ್ನು ಹೇಳಿದ್ರು, ಅಲ್ಲಿ ಸ್ಪಾಟ್ ಆಗಿದ್ದಾರೆ, ಕಳೆದ ಕೆಲವು ದಿನಗಳ ಹಿಂದೆ ಒಬ್ರು ಸ್ಪಾಟ್ ಆಗಿದ್ದಾರೆ, ಮತ್ತೆ ಹಲವಾರು ಜನ ಇಲ್ಲಿ ಸತ್ತಿದ್ದಾರೆ, ಬಿದ್ದು ಸತ್ತಿದ್ದಾರೆ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಅದು ಇನ್ನು ಕೂಡ ಗಮನಕ್ಕೆ ಬಂದಿಲ್ಲ? ನಿಮ್ಮ ಒಂದು ಪರಿಸರದಲ್ಲೇ ಮಾತ್ರ ಇದೆ ವಿನಃ ಮತ್ತೆ ಅದು ಹೊರಗೆ ಅದೇ ಪೇಪರ್ ಅಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ, ಮಾಧ್ಯಮಗಳಲ್ಲೂ ಕೂಡ ಬಂದಿದೆ. ಆದ್ರೆ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮಗಳು ಕೂಡ ಇದುವರೆಗೆ ಅಲ್ಲಿ ಹೋಗಿ ಬಂದು ಹಾರುವವರಿಗೆ ನಾವು ತಡೆಗಟ್ಟುವುದರಿಂದ ನಾವು ತಡೆಗಟ್ಟಲಿಕ್ಕೆ ಆಗ್ತದೆ? ಯಾರಾದ್ರೂ ಒಬ್ರು ಹಾರ್ಬೇಡಿ ಹೇಳ್ತಾರೆ ಸ್ಥಳೀಯರು, ಇಲ್ಲಿ ಕೇಳಿ. ಒಂದು ಮಿನಿಟ್, ಅಲ್ಲಿ ನಾವು ಹೇಳಿದ್ದೇವೆ ಹೋಗಬೇಡಿ ಹೋಗಬೇಡಿ ಹೋಗಬೇಡಿ, ಸ್ಥಳೀಯರು ಹೇಳ್ತಾರೆ. ಈಗ ಅವ್ರು ಹೇಳಿದ್ರಲ್ಲ ಸುಧಾಕರ ಪೂಜಾರಿ ಅವರು, ನೀವು ಹೋಗಿ ಇಲ್ಲಿ ಅಪಾಯ ಇದು ಉಂಟು, ಅಪಾಯ ಅಂಚಿನಲ್ಲಿದೆ, ನೀವು ಹೋಗಬಾರ್ದು, ಅಲ್ಲಿ ಒಂದು ಕಡೆಯಲ್ಲಿ ಅಪಾಯ ಅಂಚು ಉಂಟು, ಅಲ್ಲಿ ಒಂದು ಅಪಾಯ ಉಂಟು. ಅಂದ್ರೆ ಸುಳಿ ಅಂದ್ರೆ ನಾನು ಚಿಕ್ಕದಿರುವಾಗ ಹೇಳ್ತಾ ಇದ್ರು, ಅಲ್ಲಿ ಒಂದು ಆ ಮಠದ ಆಣೆ ಇತ್ತಂತೆ, 16 ಮಠದ ಆಣೆ ಇರುವಾಗ ಅದನ್ನು ಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ರಂತೆ ಮುಂಚೆ. ಆ ಆಣೆ ಅದನ್ನು ಅಲ್ಲಿ ಒಂದು ದೊಡ್ಡ ಬಾವಿ ಇದೆ ಅಂತೆ, ಆ ಬಾವಿಯಲ್ಲಿ ಮುಳುಗಿ ಬಿದ್ದಿದಂತೆ. ಹಾಗಾಗಿ ಅದನ್ನು ನಮಗೆ ಎದುರಿಸ್ತಾ ಇದ್ರು ಮುಂಚೆ. ಆ ತೂಗು ಸೇತುವೆ ಇದ್ದ ಪಕ್ಕದಲ್ಲೇ ಇದೆ, ಸ್ವಲ್ಪ ಮುಂದೆ. ಅಲ್ಲಿ ನಾವು ಸಹ ಈಜಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಅಲ್ಲಿ ಸ್ಥಳೀಯರಾಗಿ ಸಹ ನಾವು ಅಲ್ಲಿಯೇ ಸುಮಾರು ಒಂದು 4-5 ಜೀವಗಳು ಹೋಗಿದೆ. ಅಲ್ಲಿಯ ಜನಗಳಿಗೆ ಗೊತ್ತಿಲ್ಲ, ಹೊರಗಿನವರಿಗೆಲ್ಲ. ಹಾಗಾಗಿ ಅಲ್ಲಿ ಒಂದು ಫಲಕಗಳು ಆಗಬೇಕು ಅಂತ, ಫಲಕ ಹಾಕಿದ್ರೆ ಸ್ವಲ್ಪ ಕಂಟ್ರೋಲ್ ಆಗಿ ಬರುವಾಗ. ಈಗ ನಿಮಗೆ ಉದಾಹರಣೆ ಗೊತ್ತಿಲ್ಲ, ಮುರುಡೇಶ್ವರದಲ್ಲಿ ಎಷ್ಟೋ ಎಲ್ಲ ಹೋಗಿದೆ, ಆ ಬೆಟ್ಟದಲ್ಲಿ ಎಲ್ಲ ಹಾರಿ ಆದರೂ ಹೋಗ್ತಾರೆ, ಕೆಲವರು ಗೊತ್ತಿರೋದಿಲ್ಲ. ಇದೊಂದು ಏನಂದರೆ ಅವರಿಗೆ ಒಂದು ಇದಾಗಿದೆ. ಆಗೆಲ್ಲ ಸ್ವಲ್ಪ ಡೀಪ್ ಇತ್ತು, ಹೊಯ್ಗೆಲ್ಲ ತುಂಬ್ಕೊಂಡು ಬಿಟ್ಟಿದೆ, ಹೊಯ್ಗೆ ತೆಗಿಲಿಕ್ಕಿಲ್ಲ. ಹಾಗಾಗಿ ಈಗ ಅಷ್ಟು ಸಮಸ್ಯೆ ಕಮ್ಮಿ, ಮುಂಚೆಲ್ಲ ಡೀಪ್ ಆಗಿತ್ತು. ಆಗ ಮಳೆಗಾಲಕ್ಕೆ ಏನಾದರೂ ಅದು ಈಜ್ಲಿಕ್ಕೆ ಬರೋದಿಲ್ಲ, ಈಜ್ಲಿಕ್ಕೆ ಬರೋದವರೇ ಇದ್ದದ್ದು ಎಲ್ಲ ಜಾಸ್ತಿ. ಮತ್ತೆ ಇನ್ನೊಂದೇನು ಅಂತಂದ್ರೆ ಉಡುಪಿಯ ಸ್ಥಳೀಯರೇ ಅಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು. ಅಂದ್ರೆ ಸ್ಥಳೀಯರಿಂದಲೇ ಅದು ತುಂಬಿರ್ತಕ್ಕಂಥ ಒಂದು ಪ್ರದೇಶ. ಅಂದ್ರೆ ಅಲ್ಲಿನ ಒಂದು ಪ್ರವಾಸಿಗರು, ಮಣಿಪಾಲದವರು, ಉಡುಪಿಯವರು ಹೀಗೆ ಬರ್ತಕ್ಕಂಥದ್ದು. ಪಬ್ಲಿಕ್ ಇಂದ ಒಂದು ಕಾಲ್ ಇದೆ. ಎಸ್ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗೊತ್ತಾಯ್ತು. ಈಗ ನಿಮ್ಮ ಬಗ್ಗೆ ಕೂಡ ಮಾತಾಡಿದ್ರು, ನೀವೇನ್ ಹೇಳ್ತೀರಿ? ಈಗಾಗಲೇ ಮಳೆ ಬರುವ ಮುಂಚೆ 1.5 ಲಕ್ಷ ರೂಪಾಯಿ ಎಲ್ಲ ಖರ್ಚು ಮಾಡಿದೆ. ಪಂಚಾಯತ್ ಅಧ್ಯಕ್ಷರ ಶ್ರೀಕಾಂತ್ ನಾಯ್ಕರ ಮುತುವರ್ಜಿಯಲ್ಲಿ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಖರ್ಚು ಮಾಡಿದ್ರು ಕೂಡ ಏನಾದ್ರು ಪ್ರಯತ್ನ, ಯಾಕಂತ ಹೇಳಿದ್ರೆ ಅದು ನಾವು ಈಗ ಹಗ್ಲಿಗೆ ನೋಡಿದ್ರೆ ಕರೆಕ್ಟ್ ಇರ್ತದೆ. ರಾತ್ರಿ ಬಂದು ಯುವಕರೆಲ್ಲ ಅದನ್ನ ಅರ್ಧ ಹಾಕಿ ಹೋಗ್ತಾರೆ, ಅವ್ರಿಗೆ ಏನು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಈಗ ಪೊಲೀಸ್ನವ್ರು ಬರ್ತಾರೆ, ಎಲ್ಲ ಕಡೆ ನೋಡ್ತಾರೆ. ನಾವು ಅವರಿಗೆ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೇವೆ, ಪಂಚಾಯತ್ನಿಂದ ಅಲ್ಲಿ ಎಚ್ಚರಿಕೆ ಗಂಟೆ ಹೆಸರೆಲ್ಲ ಹಾಕಿದ್ದೇವೆ. ಈಗ ಟೌನ್ ಸ್ಟೇಷನ್ ಇಂದ ನಮ್ಗೆಲ್ಲ ಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವೀಗ ಹಾಕಿಸ್ತೇವೆ. ಯಾಕೆಂತೇಳಿ ಅವರು ಒಂಚೂರು ನಾವು ಕೇಳಿದ್ರೆ ನೀವು ಅಪ್ಪ ಅಂತ ನೀನ್ ಯಾರು ಕೇಳುವ ಅಂತ ಹೇಳ್ತಾರೆ. ಕಡೆಗೆ ನಮ್ಗೆ ಪೆಟ್ಟು ಗಿಟ್ಟು ಆಗುದು ಉಂಟು. ತಿಂದು ಹೋಗ್ಬೇಕನ್ನ ನಮ್ಮ ಕಡೆ ಮಾತಾಡೋರು ಯಾರು ಇಲ್ಲ. ಸಿಸಿ ಕ್ಯಾಮೆರಾ ಇಡ್ಬೇಕಂತ ಜವಾಬ್ದಾರಿ ಉಂಟು. ಈಗ ಅದು ಸ್ಥಾಪನೆ ಆಗುವಾಗ ರಘುಪತಿ ಭಟ್ರು ಹೇಳಿದ್ದಾರೆ 1 ವರ್ಷ ಮಣಿಪುರ ಪಂಚಾಯತ್ನವ್ರು ಮಾಡ್ಬೇಕು, 1 ವರ್ಷ ಪಂಚಾಯತ್ನವ್ರು ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕಂತೇಳಿ. ಆದ್ರೂ ಕೂಡ ನಾವು ಏನೋ ಮಾಡ್ತಾ ಇರ್ತೇವೆ. ಮಣಿಪುರ ಬಂದ್ರೆ ನಮ್ಗೆ ಬೇರೆ ಬೇರೆ ಇಲ್ಲ, ಅದು ಅವ್ರ ಬಗ್ಗೆ ಬೇಸರ ಇಲ್ಲ. ಮಣಿಪುರದ ಬಗ್ಗೆ ಬೇಸರ, ಕೆಂಪುರವ್ರಿಗೆ ಅವ್ರಿಗೆ ಬೇಸರ ಇಲ್ಲ. ಆದ್ರೂ ಕೂಡ
ವ್ಯವಸ್ಥೆ ನೋಡ್ತಾ ನಾವು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಜನಗಳಿಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಹೆಂಗಸ ಹೋಗುವಾಗ ಗಂಡು ಮಕ್ಕಳಲ್ಲಿ ಆಚೆ ಈಚೆ ಕಾಲು ಇಟ್ಕೊಂಡು ಕೂತ್ಕೊಳ್ತಾರೆ, ಅವರಿಗೆ ಆಚೆ ಈಚೆ ಹೋಗ್ಲಿಕ್ಕೆ ಇಲ್ಲ. ಅವ್ರು ಒಂಚೂರು ಕೇಳಿದ್ರೆ ನಿನ್ನ ಅಂತ ಹೇಳಿ ಅವರಿಗೆ ಜೋರ್ ಮತ್ತೆ ಹೆಣ್ಣು ಮಕ್ಕಳೆಲ್ಲ ಮಾತಾಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ತುಂಬಾ ಸಮಸ್ಯೆ ಉಂಟು ಸರ್, ಖಂಡಿತ ನಡೆದಂತೆ. ಯಾಕಂದ್ರೆ ಈಗ ನಾಗರಾಜ್ ಭಟ್ ನಮ್ಮ ಕೆಂಪುರವ್ರೆ ಬೇಕಾದಷ್ಟು ಮಾತಾಡಿದ್ರು. ಹಾಗಾದ್ರೆ ಮಣಿಪುರದವರು ಅವರು ಕೂಡ ತೂಗು ಸೇತುವೆ ಬಗ್ಗೆ ಮಾತಾಡಿದ್ರು. ಏನ್ ಮಾಡ್ಲಿಕ್ಕೆ ಆಗ್ತದೆ? ಅಂದ್ರೆ ಎಲ್ಲದೂ ಕೂಡ ಜನರ ಕೈಲಿದೆ, ಸರಿ ಮಾಡೋದು ಬಿಡೋದು. ನಿಮ್ಗೇನು ನಾವು ಇದು ಮಾಡ್ಲಿಲ್ಲ, ಅಪಾದಾನ ಮಾಡ್ಲಿಲ್ಲ ನಿಮ್ಮ ಮೇಲೆ. ನಾವು ನಿಮ್ಮನ್ನ ಅಪ್ರಿಸಿಯೇಟ್ ಮಾಡಿದ್ದೇವೆ ಖರ್ಚು ಮಾಡ್ತೇವೆ ಜತನ್ರೆ, ನಿಮ್ಮನ್ನ ನಾವು ಅಪ್ರಿಸಿಯೇಟ್ ಮಾಡಿದ್ದೇವೆ ನಾವು ವರದಿಗಾರರ ಹತ್ರ, ಮೀಡಿಯಾದ ಹತ್ರ. ನೀವು ಸ್ಥಳೀಯ ಪಂಚಾಯತ್ನಿಂದ ಹೋರಾಟ ಮಾಡ್ತೀರಿ, ಎಲ್ಲ ಅಭಿವೃದ್ಧಿ ಮಾಡ್ತೀರಿ ಅಂದ್ರೆ ನಾವು ಹೇಳಿದ್ದೇವೆ. ಆಕ್ಷೇಪಣೆಗಳು ಎತ್ತಲಿಲ್ಲ. ಕೇಳಿ ನೀವು ಅವರು ಶ್ರೀಕಾಂತ್ ಅವರ ಹತ್ರ. ಒಳ್ಳೆ ಬ್ರಿಡ್ಜ್ ಮಾಡಿಸ್ಬೇಕು ಸರ್. ಕರೆಗಟ್ಟಾಗಿದೆ. ಎಸ್, ಈ ಒಂದು ತೂಗು ಸೇತುವೆ ವಿಚಾರವಾಗಿ ಅಥವಾ ಈಗಿರ್ತಕ್ಕಂಥ ಸಮಸ್ಯೆಗಳ ವಿಚಾರವಾಗಿ ಮಾತಾಡಿ ಆಯಿತು, ಮತ್ತು ಅದನ್ನು ಒಂದು ಪರ್ಮನೆಂಟ್ ಆದಂಥ ಒಂದು ಸೇತುವೆಗಳ ಕುರಿತಾಗಿ ಮಾತಾಡಿ ಆಯಿತು. ಎಸ್, ಕೊನೆಯದಾಗಿ ನೀವು ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಕಾರ್ಯಕ್ರಮದಲ್ಲಿ ಈ ಒಂದು ಸೇತುವೆ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಜನರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ ಇದನ್ನು ಉಳಿಸುವ ನಿಟ್ಟಿನಲ್ಲಿ? ಜನರಿಗೆ ನಾವು ಹೇಳುವುದೇನೆಂದರೆ, ಏನು ಈಗ ನಾಲ್ಕು ರಸ್ತೆಯಲ್ಲಿ ಇದೆ, ಏನು ಇದು ಆದಷ್ಟು ಅದನ್ನು ಯಾರು ಪಬ್ಲಿಕ್ನವರು ಪ್ರವಾಸಿಗರಾಗಲಿ ಕೇಳ್ಕೊಳ್ತಿರ್ಬೋದು. ಮೀಡಿಯಾ ನೋಡಿದರೆ ಪ್ರವಾಸಿಗರು ತಿಳ್ಕೊಳ್ತಾರೆ. ಈಗ ಹೋದವರು ಎಷ್ಟೋ ಈಗ ಹೋಗಿ ಬಂದವರು, ನಮ್ಮದು ಇದು ಕೆಂಪೂರು ಇದು ಈಗ ಘಟನೆ ಬರ್ತಾ ಉಂಟು ಮೀಡಿಯಾದಲ್ಲಿ, ಹಾಗೆ ಈಗ ತಿಳ್ಕೊಳ್ಳೋ ಅವರಿಗೂ ನಾವು ಈಗ ಇದೇ ಇದರಲ್ಲಿ ಹೇಳೋದು ಏನಂದರೆ, ಅವರು ಬಂದವರು ಸೀದಾ ಬಂದು ಹೋಗ್ಬೋದು. ಏನು ಈಗ ಅವರು ಹೇಳಿದಾಗೆ ಸ್ಥಳೀಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ಇನ್ನೊಬ್ಬರು ಸಾರ್ವಜನಿಕರಾಗಿ ಅವರು ಸಹ ಅವರು ಸುಧಾಕರ ಪೂಜಾರು ಹೇಳಿದುಕೊಳ್ಳಿ ಹಾಗೆ ಬೈಬಾರ್ದು. ಎರಡನೇದಾಗಿ ಹಾಳು ಮಾಡಿ ನಮಗೆ ಹೋಗ್ಬೋದು, ನೋಡಿರೋದಕ್ಕೆ ಏನು ಆಕ್ಷೇಪಣೆ ಇಲ್ಲ, ಅದು ನೋಡ್ಲಿಕ್ಕೆ ಇರುವುದಲ್ವಾ. ಅಂದ್ರೆ ನೋಡಬೇಕು, ಹಾಳು ಮಾಡಬಾರ್ದು ಅಷ್ಟೇ. ಹೋಗ್ಬೇಕು. ಮತ್ತೆ ಯಾರೇ ಪರಿಸರದ ಗ್ರಾಮಸ್ಥರಿಗೆ ಬೈಯುವುದಾಗಲಿ ಏನೋ ಎಚ್ಚರಿಕೆ ಗಂಟೆ ಕೊಡ್ತಾರೆ ಅವರು. ಅಲ್ಲಿ ಯಾರೇ ಬರಲಿ, ಅದು ಇಷ್ಟೇ ನಮ್ದು ಅನಿಸಿಕೆ. ಅಲ್ಲಿ ಪ್ರವಾಸಿಗರು ಯಾರೇ ಬರಲಿ, ನನ್ನೊಂದು ಅವರಿಗೆ ಒಂದು ಮನವಿ, ಒಳ್ಳೆ ರೀತಿಯಲ್ಲಿ ಬಂದು ಅವರ ಏನು ಕೆಲಸ ಕಾರ್ಯಗಳಿದೆ ಒಳ್ಳೆ ಶೂಟಿಂಗ ಏನು ಮುಗಿಸಿ ಇನ್ನು ಮೇಲೆ ಆದರೂ ಒಳ್ಳೆ ರೀತಿಯಲ್ಲಿ ಬಂದು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಹಿಂದೆ ತಿರುಗಲಿ. ಯಾರಿಗೆ ಬೇಕಾದಾಗೆ ಬೇಡದಾಗೆ ಮಾಡೋದು ಬೇಡ. ಆದರೆ ಇನ್ನು ಮುಂದಕ್ಕೂ ಸಹ ನಾವು ಅವರು ಮಾಡಿದರು ಯಾಕೆ ನಮಗೆ ಮಾಡಲಿಕ್ಕೆ ಆಗೋದಿಲ್ವಾ ಹಾಗೆ ಹೇಳಿ ಅದು ಇನ್ನೊಬ್ಬರಿಗೆ ಬೈದು ಸ್ಥಳೀಯರು ಹೇಳಿದಾಗ ಅವರ ಮಾತಿಗೆ ಮನ್ನಣೆ ಕೊಡಬೇಕು. ಅಂದರೆ ಇದು ಒಳ್ಳೆಯ ರೀತಿಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಹಳ್ಳಿಯ ಸ್ಥಳೀಯ ಪಂಚಾಯತ್ನವರಿಗೆ ಕಷ್ಟದ ಕೆಲಸವೇ. ಒಂದು ವರ್ಷಕ್ಕೆ 1.5 ಲಕ್ಷ ಖರ್ಚು ಮಾಡೋದಕ್ಕೆ ಅದೊಂದು ಕುಶಲ ಕೆಲಸವ. ಹಾಗಾಗಿ ಅನುದಾನ ಇರುವುದಿಲ್ಲ. ಹಾಗಾಗಿ ನಮ್ಮ ಸ್ಥಳೀಯರಲ್ಲಿ ಯಾರು ಬರ್ತಾರೆ ಅವರಿಗೆ ನಾವು ಒಳ್ಳೆ ರೀತಿಯಲ್ಲಿ ನಾನು ಮನವಿ ಮಾಡಿ ಕೈ ಮುಗಿದು ಮನವಿ ಮಾಡೋದಂದ್ರೆ ಅವರು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಬಂದು ಅವರದ್ದು ಏನು ಕೆಲವು ಚಟುವಟಿಕೆಗಳಿದೆ ಅದನ್ನು ಮಾಡ್ಕೊಂಡು ಸೀದಾ ಹೋಗಬೇಕು. ಎಸ್, ಈ ಕುರಿತಾಗಿ ಈ ವಿಚಾರವಾಗಿ ಒಂದು ತೂಗು ಸೇತುವೆ ವಿಚಾರವಾಗಿ ಮತ್ತು ಜನರ ಸಮಸ್ಯೆಗಳ ಬಗ್ಗೆ ಮತ್ತು ಪರ್ಮನೆಂಟ್ ಸೇತುವೆ ಬಗ್ಗೆ ಮಾತಾಡೋದಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಧನ್ಯವಾದಗಳು. ಎಸ್, ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಚಾರವಾಗಿ ತೂಗು ಸೇತುವೆ ಅವನತಿಯ ವಿಚಾರವಾಗಿ ಮಾತನಾಡಿದರು. ಮತ್ತು ಇದೊಂದು ಪರ್ಮನೆಂಟ್ ಸೇತುವೆ ಆಗೋ ನಿಟ್ಟಿನಲ್ಲಿ ನಾವು ಕುಮಾರಸ್ವಾಮಿ ಅವರೊಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೇವೆ ಮತ್ತು ಮನವಿಯನ್ನು ಸಲ್ಲಿಸುತ್ತೇವೆ. ನಂತರ ಈ ಒಂದು ಯೋಜನೆಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲೂ ಕೂಡ ಕಾರ್ಯಗತವನ್ನು ಮಾಡ್ತೇವೆ ಅಂತ ಹೇಳಿದರು. ಮತ್ತು ಅದೇ ರೀತಿಯಾಗಿ ಈ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ, ತ್ಯಾಜ್ಯಗಳ ರಾಶಿಯನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಒಂದು ಸೇತುವೆ ಹಾಳಾಗೋದಕ್ಕೂ ಕೂಡ ಅಲ್ಲಿ ಬರ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಉಡಾಫೆಯ ಉತ್ತರವನ್ನು ನೀಡೋದಾಗಲಿ ಅಥವಾ ಒಂದು ತ್ಯಾಜ್ಯದ ಬಾಟಲಿಗಳನ್ನು ಅನೈತಿಕ ಚಟುವಟಿಕೆಗಳನ್ನು ಮೂಡೋದು ಕಾರಣ ಆಗಿದೆ. ಇದೆಲ್ಲದಕ್ಕೂ ಕೂಡ ಮತ್ತು ಗ್ರಾಮಸ್ಥರು ಇದನ್ನು ವಿರೋಧಿಸಬೇಕು. ಮತ್ತು ಈ ಗ್ರಾಮಸ್ಥರು ಕೂಡ ಒಂದು ಸೇತುವೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕೂಡ ಒಂದು ಕೆಲಸವನ್ನು ಮಾಡಬೇಕು. ಎಲ್ಲರಿಗೂ ಕೂಡ ಒಂದು ಪರಿಸರವನ್ನು ಸೇತುವೆಯನ್ನು ಉಳಿಸುವಂಥ ಒಂದು ಮನಸ್ಥಿತಿ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಎಸ್, ಇದೇ ಈ ಹೊತ್ತಿನ ಒಂದು ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.